ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ನಮ್ಮ ದೇಶದಲ್ಲಿ ಟೋಲ್ ಎನ್ನುವುದು ಇರಬೇಕಾ ಬೇಡವಾ ಎನ್ನುವಂಥ ಪ್ರಶ್ನೆ ತುಂಬ ವರ್ಷಗಳಿಂದ ಕಾಡ್ತಾ ಇದೆ. ಆದರೆ ಟೋಲ್ ಸದ್ಯಕ್ಕಂತೂ ಎಲ್ಲ ರಾಷ್ಟ್ರದ ಎಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಜಾರಿಗೆ ಇದೆ. ಆದರೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಕರಾವಳಿ ಕರ್ನಾಟಕದ ಬಹಳ ಪ್ರಮುಖವಾಗಿರುವಂಥ ಒಂದು ಟೋಲ್ ಗೇಟ್, ಅದು ತಲಪಾಡಿ ಟೋಲ್ ಗೇಟ್. ಅಲ್ಲಿ ಟೋಲ್ ಸಂಗ್ರಹವನ್ನು ನಿಲ್ಲಿಸುವಂಥ ಅಗತ್ಯ ಮತ್ತು ಅನಿವಾರ್ಯತೆ ಮತ್ತು ನಾವು ಅದನ್ನು ಇನ್ನೆಷ್ಟು ದಿನ ಸಹಿಸುವುದು ಎನ್ನುವಂಥ ಪ್ರಶ್ನೆ ಉದ್ಭವ ಆಗದೆ. ಕಾರಣ ಅಂತ ಹೇಳಿದರೆ ಕಳೆದ 8 ವರ್ಷಗಳಿಂದ ತಲಪಾಡಿಯಿಂದ ನಾವು ಕುಂದಾಪುರದವರೆಗಿನ ಆ ಒಂದು ಚತುಷ್ಪಥ ರಸ್ತೆಯ ಕಾಮಗಾರಿ ಎಷ್ಟರ ಮಟ್ಟಿಗೆ ಕುಂಠಿತ ಅಥವಾ ಎಷ್ಟು ನಿಧಾನಗತಿಯಾಗಿ ಸಾಗ್ತಾ ಉಂಟಂತ ಹೇಳಿದರೆ, ಮೊನ್ನೆ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರು ಆ ಭಾಗದ್ದು, ನಮ್ಮ ಜಿಲ್ಲೆದು, ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅವರು ಹೇಳಿ 15ರ ಒಳಗೆ, ನಾಡಿದ್ದು ಜುಲೈ 15ರ ಒಳಗೆ ಅವರು ಅಫಿದಾವಿತ್ ಮೂಲಕ, ನವಯುಗ್ ಕನ್ಸ್ಟ್ರಕ್ಷನ್ನವರು ಅಫಿದಾವಿತ್ ಮೂಲಕ ತೊಕ್ಕೊಟ್ಟು ಫ್ಲೈಓವರನ್ನು ಈ ಡಿಸೆಂಬರ್ ಅಂತ್ಯಕ್ಕೆ ಮತ್ತು ಪಂಪ್ವೆಲ್ ಫ್ಲೈಓವರನ್ನು ಜನವರಿಯ ಅಂತ್ಯೊಳಗೆ ಮುಗಿಸದಿದ್ದರೆ ನಾವು ಟೋಲ್ಸ್ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಜನ ಟೋಲ್ ಕೊಡಬಾರ್ದು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಈ ಪ್ರಾಬ್ಲಮ್, ಜನ ಅನುಭವಿಸುತ್ತಿರುವಂಥ ನಿಜವಾದ ಸಮಸ್ಯೆಯನ್ನು ಮತ್ತು ಯಾಕೆ ಇಷ್ಟು ತಡ, ಮತ್ತು ನಾವು ಆ ಟೋಲನ್ನು ಅವರಿಗೆ ಅನಿವಾರ್ಯವಾಗಿ ಪೇ ಮಾಡ್ತಾ ಇದ್ದೇವೆ, ಇಷ್ಟು ಸಂಕಟ ಯಾಕೆ ಅನುಭವಿಸ್ತಾ ಇದ್ದೇವೆ, ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನಗೆ 3 ಜನ ಗಣ್ಯರಿದ್ದರು. ಒಬ್ಬರು ಶ್ರೀಯುತ ಹರ್ಷದ್ ವರ್ಕಾಡಿಯವರು, ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಯುತ ಆದರ್ಶ್ ಅವರು ಬಿಜೆಪಿಯ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳು, ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಹಾಗೆ ಶ್ರೀಪತಿ ಆಚಾರ್ಯ ಅವರು ಸಾಮಾಜಿಕ ಕಾರ್ಯಕರ್ತರು, ಅವರಿಗೆ ಕೂಡ ಪ್ರೀತಿ ಸ್ವಾಗತ. ಸೊ ಮೊದಲಿಗೆ ಶ್ರೀಪತಿ ಅವರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಮಸ್ಯೆ ಬಗ್ಗೆ? ಇಲ್ಲಿಗ ನೀವು ಬರೇ ಒಂದು ತಲಪಾಡಿಯ ಟೋಲ್ ಗೇಟಿನ ಬಗ್ಗೆ ಚರ್ಚೆ ತಗೊಂಡ್ರೆ ಅದು ಅಪೂರ್ಣ ಅಂತ ಆಗ್ತದೆ. ಇಲ್ಲಿಂದ ತಲಪಾಡಿಯಿಂದ ಕುಂದಾಪುರದವರೆಗಿನ, ಸಾಸ್ತಾನದವರೆಗಿನ ಈ 4 ಟೋಲ್ ಗೇಟ್ಗಳು ಕಾನೂನು ಬಾಹಿರ ಮತ್ತು ಸರ್ಕಾರದ ಛತ್ರಛಾಯೆ ಅಡಿ ನಡೀತಾ ಇರುವಂಥ ಹಗಲು ದರೋಡೆ ಅಂತೇಳಿ ನಾನು ಮೊದಲನೇದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಹಾಗಿದ್ರೆ ಹರ್ಷದವರೇ, ನಿಲ್ಲಿಸಬೇಕಿತ್ತ ನಾವು ಟೋಲ್ ಕೊಡೋದನ್ನು? ಹಾಗಾದರೆ ಖಂಡಿತವಾಗಿ ನಿಲ್ಲಿಸಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ಈ ಕಾಮಗಾರಿ ಅಪೂರ್ಣ ಆಗಿದೆ. ಈಗ ನಂತೂರಿನಿಂದ ನಮಗೆ ತಲಪಾಡಿ ದಾಟಬೇಕಾದ್ರೆ ಕಮ್ಮಿಯಲ್ಲಿ ಸಾಧಾರಣ 1.5 ಗಂಟೆ ತಾಸು ಸಿಗಬೇಕಾಗ್ತದೆ. ನಾವು ಯಾಕೆ ಟೋಲ್ ಕಟ್ಟಬೇಕು? ನಮಗೆ ನಮ್ಮ ಹೆದ್ದಾರಿ ಏನಿದೆ ಅದು ಸುಗಮವಾದ ಸಂಚಾರ ಯೋಗ್ಯವಾಗಿ ಮಾಡಿದರೆ ಮಾತ್ರ ನಾವು ಟೋಲ್ ಪಾವತಿ ಮಾಡಬೇಕಾದ್ದು, ಕಾನೂನು ಪ್ರಕಾರ ಹಾಗೆ ಇರುವಂಥದ್ದು. ನೋಡಿ, ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ನಾಯಿ ಅಂತ ಹೇಳ್ತಾರೆ, ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟರು ಇವರಿಗೆ, ನವಯುಗ ಕನ್ಸ್ಟ್ರಕ್ಷನ್ಗೆ. ಸೊ BOT ಮಾದರಿಯಲ್ಲಿ ಇರುವಂತಹ ಆ ಟೋಲ್ ಗೇಟು ಇವರ ಕಂಪ್ಲೀಷನ್ ಸರ್ಟಿಫಿಕೇಟ್ ಆಧಾರದಲ್ಲಿ ಅವರು ಟೋಲ್ ಸ್ವೀಕಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ವಾಸ್ತವವಾಗಿ ತೊಕ್ಕೊಟ್ಟು ಮತ್ತು ಪಂಪು ಎಲ್ಲ ಎರಡು, ಇದು ನೋಡಿ ಓವರ್ ಬ್ರಿಡ್ಜ್ ಮೇಲ್ಸೇತುವೆ ನೋಡಿ, ಫ್ಲೈಓವರ್, ಅದರ ಕಾಮಗಾರಿ 8 ವರ್ಷಗಳಿಂದ ಅಲ್ಲೇ ಇದೆ. ಯಾವ ರೀತಿ ಇತ್ತೋ ಅದೇ ರೀತಿ ಇದೆ. ಹಾಗಿರುವಾಗ ಅಲ್ಲಿ ಎಕ್ಸಿಸ್ಟ್ ಯಾವುದಿದೆ, ರಸ್ತೆ ಇತ್ತು, ಇವರು ಹೊಸ ರಸ್ತೆ ಏನು ಮಾಡಲಿಲ್ಲ. ನವಯುಗ ಕನ್ಸ್ಟ್ರಕ್ಷನ್ ಅವರು ಅಲ್ಲಿ ಮಾಡಿದ್ದು ಕೇವಲ ಒಂದು ಸೇತುವೆ ಮಾತ್ರ, ನೇತ್ರಾವತಿ ಬ್ರಿಡ್ಜ್ ಮಾತ್ರ. ಅದು ಬಿಟ್ರೆ ಬಾಕಿಯೆಲ್ಲ ರಸ್ತೆ ಅಲ್ಲೇ ಇತ್ತು, ಅದನ್ನು ತೇಪೆ ಹಚ್ಚಿಕೊಂಡು ಹೋಗಿದ್ದಾರೆ ಬಿಟ್ರೆ ಬೇರೆ ಏನು ಮಾಡಲಿಲ್ಲ. ಹಾಗಿರುವಾಗ ನಾವು ಯಾಕೆ ಅದಕ್ಕೆ ಟೋಲ್ ಕಟ್ಟಬೇಕು? ಟೋಲ್ ಕಟ್ಟಿದ್ರೆ ನಮ್ಗೆ 10 ನಿಮಿಷದಲ್ಲಿ ತಲಪಾಡಿಯಿಂದ ಮಂಗಳೂರು ಮುಟ್ಟಬೇಕು. ಇವಾಗ ಮೊದಲು ನಾವು ಅರ್ಧ ಗಂಟೆಯಲ್ಲಿ ಮುಟ್ತಾ ಇದ್ದೇವೆ, ಈಗ 1.5 ಗಂಟೆ ನಾವು ಕಂಪ್ಲೀಷನ್ ರಿಪೋರ್ಟ್ ಕೊಟ್ಟಂತ ಕೇಂದ್ರದ ಸಮಿತಿದೆ ರಾಂಗ್ ಅಥವಾ ಖಂಡಿತವಾಗಿ ಅದ್ರಲ್ಲಿ ಯಾವುದೇ ಸಂಶಯ ಬೇಡ. ಯಾರು ನೋಡ್ಬೇಕಿತ್ತು? ಅದು ನಮ್ಮ ಜಿಲ್ಲೆಯ ಸಂಸದರಿದ್ದಾರೆ, ಇಲ್ಲಿನ ಜಿಲ್ಲಾಧಿಕಾರಿಗಳಿದ್ದಾರೆ, ಇಲ್ಲಿನ ರಾಷ್ಟ್ರೀಯ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದರ ಅವರು ಅಧಿಕಾರಿಗಳಿದ್ದಾರೆ, ಅವ್ರು ನೋಡ್ಬೇಕಿತ್ತು. ನವಯುಗದವರು ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ, ಅವರು ಟೆಂಡರ್ ತಗೊಂಡು ಕೆಲಸ ಮಾಡ್ತಾರೆ, ಅವರು BOT ಮಾದರಿಯಲ್ಲಿ ಅದು ಮಾಡಿದ್ದಾರೆ. ಕಂಪ್ಲೀಷನ್ ಈಗ ನೋಡಿ, ಸುರತ್ಕಲ್ಗೆ ಇದು ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ, ಅವರಿಗೆ ಯಾವಾಗ ಬೇಕಾದ್ರೂ ಟೋಲ್ ನಿಲ್ಲಿಸಬಹುದು. ಬ್ರಹ್ಮರಗೋಟ್ಲು ಟೋಲ್ ಕೂಡ ಅದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಅದನ್ನು ಖಾಲಿ ಟೋಲ್ಗೋಸ್ಕರ ಟೆಂಡರ್ ಕೊಡುವಂತದ್ದು. ಬಿಟ್ಟರೆ ಕಾಮಗಾರಿ ಮಾಡಿರುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ, NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಆದ್ರೆ ಈ ತಲಪಾಡಿ ಟೋಲ್ ಏನಿದೆ ಅದು ನಮ್ಮ ನವಯುಗ ಕನ್ಸ್ಟ್ರಕ್ಷನ್, ಅದು ಸಾಸ್ತಾನ ಇರ್ಬೋದು, ತಲಪಾಡಿ ಇರ್ಬೋದು, ಇದು ನವಯುಗ ಕನ್ಸ್ಟ್ರಕ್ಷನ್ ಅವರಿಗೆ ನಾವು ಕೊಟ್ಟಿರುವಂತದ್ದು. ಆಗ ಅವರು ಅದಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ, ಅವರಿಗೆ ಅದನ್ನು ಟೋಲ್ ಮೂಲಕ ಅದನ್ನು ಅವರ ಏನು ದುಡ್ಡು ಹಾಕಿದ್ದಾರೆ ಅಂತ ತೆಗೊಳ್ಬೇಕಾಗ್ತದೆ. ಸೊ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ, ನಾವು ಟೋಲ್ ಪಾವತಿ ಮಾಡಬೇಕಾದ್ರೆ ಯಾವ ಕಾರಣಕ್ಕೂ ಅಲ್ಲಿ ಕಾಮಗಾರಿ ಪೂರ್ತಿ ಆಗದೆ ಆ ಟೋಲನ್ನು ಸ್ವೀಕಾರ ಮಾಡೋದು ಅದು ನಿಯಮ ವಿರುದ್ಧವಾಗಿರುವುದು, ಅದು ವಂಚನೆ, ಹಗಲು ದರೋಡೆ ಮಾಡ್ತಿರುವುದು. ಹಾಗೆ ನ್ಯಾಷನಲ್ ಅಥವಾ ಅವರು ಏನು ತಪ್ಪು ಮಾಡಿದ್ದಾರೆ ಅಂತ ನೋಡಬೇಕಾಗಿದ್ದು ನಮ್ಮ ಜನಪ್ರತಿನಿಧಿಗಳು. ಅವ್ರು ನೋಡಿಲ್ಲ ಅಂತ ಒಪ್ಕೊಳ್ತೀರಾ?
ಖಂಡಿತವಾಗಿಯೂ ಇದು ಕೇವಲ ಕರ್ನಾಟಕಕ್ಕೆ ಬಾಧಿಸುವಂತ ಒಂದು ಪ್ರಶ್ನೆ ಅಲ್ಲ. ಟೋಲ್ ಪಾವತಿಸಿ 100 ಮೀಟರ್ ಮುಂದೆ ಹೋಗಬೇಕಾದ್ರೆ ಕೇರಳದಲ್ಲಿ ರಸ್ತೆ ಕಾಮಗಾರಿ ಬಿಡಿ ಭೂಸ್ವಾಧೀನವೇ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಕೇರಳದ ಭಾಗದ ರಾಜಕಾರಣಿಗಳಿರ್ಬೋದು, ಅಲ್ಲಿನ ಆಡಳಿತ ಇರ್ಬೋದು, ಭೂಸ್ವಾಧೀನ ಮಾಡಿಕೊಡುವಂಥ ಪ್ರಕ್ರಿಯೆಯನ್ನು ಈಗಾಗಲೇ ಆರಂಭಿಸಬೇಕಿತ್ತು, ಕಾಮಗಾರಿ ಚಾಲನೆಯಲ್ಲಿ ಇರಬೇಕಿತ್ತು. ಆದರೆ ಇದು ಕೇವಲ ಕರ್ನಾಟಕ ಭಾಗಕ್ಕೆ ಅಥವಾ ತಲಪಾಡಿಯಿಂದ ಈಚೆ ಇರುವಂಥವರಿಗೆ ತೊಂದರೆ ಆಗುವಂಥ ಪರಿಸ್ಥಿತಿ ಅಲ್ಲಿ ಅಲ್ಲ, ಕೇರಳ ಭಾಗಕ್ಕೂ ಅಲ್ಲಿಂದ ಟೋಲ್ ಪಾವತಿಸಿ ಮುಂದೆ ಹೋಗಬೇಕಾದ್ರೆ ಅದೇ ಹಳೆಯ ಕಾಲದ 30 ವರ್ಷಕ್ಕಿಂತ ಮುಂಚಿನ ಹಳೆಯದಾದ ರಸ್ತೆಯಲ್ಲೇ ಸಾಗಬೇಕಾದಂತ ಪರಿಸ್ಥಿತಿ ಇದೆ. ಇದು ನಾಡಿನ ಜನತೆಗೆ ಅಭಿವೃದ್ಧಿಯಲ್ಲಿ ಕೂಡ ಖಂಡಿತವಾಗಿಯೂ ನಿತ್ಯ ನಿರಂತರವಾಗಿಯೂ ಶಾಲಾ ಕಾಲೇಜನ್ನು ಅವಲಂಬಿಸಿರುವುದು ಮಂಗಳೂರನ್ನೇ, ಉದ್ಯೋಗಕ್ಕಾಗಿ ಅವಲಂಬಿಸಿರುವುದು ಮಂಗಳೂರನ್ನೇ, ಒಂದು ಆಸ್ಪತ್ರೆಗೆ ಬರಬೇಕಾದ್ರೂ ಮಂಗಳೂರನ್ನೇ ಅವಲಂಬಿಸಿರ್ಬೇಕಂತ ಪರಿಸ್ಥಿತಿ ಇರುವಾಗ ಇದು ಕೇವಲ ಮಂಗಳೂರಿನ ಸಂಸದರಿಗೋ ಅಥವಾ ಕರ್ನಾಟಕದ ಭಾಗಕ್ಕೆ ಜನರಿಗೆ ಮಾತ್ರ ಅಲ್ಲ, ಅಲ್ಲಿನ ಶಾಸಕರಾಗಿರ್ಬೋದು, ಅಲ್ಲಿನ ಸಂಸದರಾಗಿರ್ಬೋದು, ಕೇರಳ ಆಡಳಿತ ನಡೆಸುವಂತ ಪಕ್ಷ ಕೂಡ ಇದಕ್ಕೆ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಆ ಬಗ್ಗೆ ಮತ್ತೆ ನಾನು ಬರ್ತೇನೆ. 2 ರಾಜ್ಯಗಳ ವಿಷಯ ಬಂದಾಗ ಸರಿ. ಶ್ರೀಪತಿ ಅವರು, ಹಾಗಾದ್ರೆ ಏನ್ ಮಾಡ್ಬೇಕು ನಿಮ್ಮ ನೆಕ್ಸ್ಟ್ ಪ್ರಕಾರ? ಸಂಸದರು ಈಗ ಹೇಳಿದ್ದಾರೆ ಟೋಲ್ ನಾವು ಕೊಡೋದು ಬೇಡ ಅಂತ, ಒಪ್ಕೊಳ್ತೀರಾ? ಹಾಗಾದ್ರೆ ಸರಿ, ಒಳ್ಳೆ ಕೆಲಸ ಅವ್ರು ಟೋಲ್ ಕೊಡೋದು ಬೇಡ ಅಂತ ಯಾರ ಹತ್ರ ಹೇಳಿದ್ದಾರೆ? ಟೋಲ್ ಕೊಡೋದು ಬೇಡ ಅಂತೇಳಿ ನಿನ್ನೆ ಕೂಡ ಒಂದು ಚರ್ಚೆಯಲ್ಲಿ ಬಂತು ವಿಷಯ. ಅದು ಅವ್ರು ಯಾವಾಗ ಯಾರ ಹತ್ರ ಹೇಳಿದ್ದಾರೆ? ಸಂಸದರಿಗೆ ಅವರದ್ದೇ ಆದ ಒಂದು ಅಧಿಕಾರ ಇದೆ, ಒಂದು ಕರ್ತವ್ಯ ನಿಭಾಯಿಸುವಂಥ ಒಂದು ಹಕ್ಕಿದೆ. ಆ ಪ್ರಕಾರವಾಗಿ ಈ ಟೋಲ್ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಒಂದು ಯೋಜನೆ, ಸುವರ್ಣ ಚತುಷ್ಪಥ ಯೋಜನೆ ಅಂಡರ್ ಬರುವಂಥದ್ದು. ಇದರಲ್ಲಿ ಈ ಕಾಮಗಾರಿ ಶುರುವಾಗಿ ಸುಮಾರು 10 ವರ್ಷ, ಅಧಿಕೃತವಾಗಿ 8 ವರ್ಷ ಆಯಿತು, ಹೌದಾ? ಹಾಗಿರುವಾಗ ಇನ್ನು ಈ ಒಂದು ಸಣ್ಣ ಪ್ರಾಜೆಕ್ಟನ್ನು ಮುಗಿಸ್ಲಿಕ್ಕೆ ಇವರಿಗೆ 8 ವರ್ಷ ಬೇಕಂತೇಳಿ ಆದರೆ ಇನ್ನು ನಾಡು ಸ್ಮಾರ್ಟ್ ಸಿಟಿ 3,500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಇವರನ್ನು ನಂಬಿಕೊಂಡು ಹೇಗೆ ಕೊಡೋದು? ಅಧಿಕಾರಿಗಳ ತಪ್ಪು ಅಂತ ಹೇಳ್ತೀರಾ ಅಥವಾ ಜನಪ್ರತಿನಿಧಿಗಳ ತಪ್ಪು ಅಂತ ಹೇಳ್ತೀರಾ? ಇಬ್ಬರದ್ದು ಕೂಡ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕಾರ್ಯಾಂಗ, ನ್ಯಾಯಾಂಗ ಹಾಗೆ ಶಾಸಕಾಂಗ 3 ಕೂಡ ಸಮನ್ವಯದಲ್ಲಿ ಕೆಲಸ ಮಾಡಿದರೆ ಮಾತ್ರ ಯಾವುದೂ ಕೆಲಸ ಆಗ್ತದೆ. ಅಧಿಕಾರಿಗಳನ್ನು ಏಕಾಏಕಿ ದೂರ್ಲಿಕ್ಕೆ ಆಗುದಿಲ್ಲ. ಅಧಿಕಾರಿಗಳನ್ನ ಮತ್ತೆ ಈ ಕಾಂಟ್ರಾಕ್ಟ್ಗಳನ್ನ DC ಇರ್ಬೋದು, MP ಇರ್ಬೋದು, ಮತ್ತು ಈ ಅಧಿಕಾರಿಗಳು 3 ಜನ ಕಾಲಕ್ಕೆ ಸಭೆ ನಡೆಸ್ತಾ ಇದ್ದಿದ್ರೆ ಈ ಪ್ರಾಜೆಕ್ಟ್ ಯಾವತ್ತೋ ಮುಗ್ದೋಗ್ತಿತ್ತು. ಇವರು ಸಂಸದರು ಅಂತ ಹೇಳಿದ್ರೆ ಜನರ ಪ್ರತಿನಿಧಿ. ಎಲ್ಲರ ಹತ್ರ ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಪ್ರತಿನಿಧಿಯಾಗಿ ಅವರು ಮಾತಾಡ್ತಾರೆ. ಅಧಿಕಾರಿಗಳ ಹತ್ರ ಅವರು ಕೆಲಸ ಮಾಡಿಸ್ಬೇಕಿತ್ತು. ಅಧಿಕಾರಿಗಳ ತಪ್ಪನ್ನ ಅವ್ರ ತಲೆ ಮೇಲೆ ಹೊತ್ಕೊಂಡು ಜನರಿಗೆ ಮೋಸ ಮಾಡುವಂಥದ್ದು ಸಂಸದರು ಮಾಡಿದಂಥ ಮೊದಲ ದೊಡ್ಡ ಘೋರ ಅಪರಾಧ. ಇನ್ನೊಂದು ಬರ್ತೀನಿ ಒನ್ ಬೈ ಒನ್. ಹರ್ಷದವರು, ಹಾಗಾದ್ರೆ ನೀವು ಇವರು ಹೇಳಿದ್ರು ಕಾಸರಗೋಡಿನ ರಾಜಕಾರಣಿಗಳ ಜನಪ್ರತಿನಿಧಿಗಳ ತಪ್ಪು ಕೂಡ ಇದೆ ಅಂತೇಳಿ. ಸೊ ನೋಡಿ, ಕೇವಲ ಕರ್ನಾಟಕದ ಮಾತ್ರ ತಪ್ಪು ಅಂತ ಇಲ್ಲ, ಇಲ್ಲಿ ಕೇರಳ ತಪ್ಪು ಕರ್ನಾಟಕ ತಪ್ಪು ಅಂತ ಹೇಳಿ ಅಲ್ಲ. ಇಲ್ಲಿ ಈ ಟೋಲ್ ಅನ್ನು ಗಡಿ ಪ್ರದೇಶದಲ್ಲಿ ಸ್ಥಾಪಿಸುವುದೇ ದೊಡ್ಡ ತಪ್ಪು. ನೋಡಿ, ಒಂದು ಟೋಲ್ ನಿರ್ಮಾಣ, ಒಂದು ಟೋಲ್ ನಿಂದ ಇನ್ನೊಂದು ಟೋಲ್ಗೆ 60 ಕಿಲೋಮೀಟರ್ ವ್ಯಾಪ್ತಿ ಇದು ಅಂತರ ಇರ್ಬೇಕಂತ ಇದೆ. ನಾವು ಉಡುಪಿಯಿಂದ ಪ್ರಾರಂಭಗೊಳ್ಳೋಣ, ಅಲ್ಲಿಂದ ತಲಪಾಡಿ ತನಕ ಬರೋಣ, ಎಷ್ಟು ಟೋಲ್ಗಳಿವೆ, ಎಷ್ಟು ಅಂತರಗಳಿವೆ ನೋಡೋಣ. ಇನ್ನೊಂದು ವಿಷಯ ಅದಲ್ಲಿರಲಿ, 1 ಕಿಲೋಮೀಟರ್ ಟೋಲಿಗೆ 40 ಪೈಸೆಯಿಂದ ಇದೀಗ ಪರಿಷ್ಕೃತ ದರ 60 ಪೈಸೆ ಅಂತ ಹೇಳ್ತಾರೆ, 60 ಪೈಸೆ ಇರ್ಬೋದು. ತಲಪಾಡಿಯಿಂದ ಮಂಗಳೂರಿಗೆ ಎಷ್ಟು ಕಿಲೋಮೀಟರ್ ಇದೆ? ಹಾಗಿರುವಾಗ ಇವರು 45 ರಿಂದ 50 ರೂಪಾಯಿ ಟೋಲ್ ಹೇಗೆ ಸ್ವೀಕಾರ ಮಾಡ್ತಾರೆ? ಅದೊಂದು ದೊಡ್ಡ ತಪ್ಪು. ಮೂರನೇದಾಗಿ 2010ರಲ್ಲಿ ಒಂದು ಕಾಯ್ದೆ ಬಂದಿದೆ. ಯಾಕೆಂತ ಹೇಳಿದ್ರೆ ಒಂದು ಟೋಲ್ ನಲ್ಲಿ 3 ನಿಮಿಷಕ್ಕಿಂತ ಜಾಸ್ತಿ ವಾಹನಗಳನ್ನು ನಿಲ್ಲಿಸಬಾರ್ದು, ಕ್ಯೂ ನಿಲ್ಲಿಸಬಾರ್ದು. ಹಾಗೆ ಅಂತ ಒಂದು ಎಲ್ಲೋ ಲೈನ್ ಏನಿದೆ, ಆ ಎಲ್ಲೋ ಲೈನ್ ದಾಟಿ ಹೊರಗಡೆ ಬೇರೆ ವೆಹಿಕಲ್ ಬಂದ್ರೆ ಅದಕ್ಕೆ ಟೋಲ್ ಪಾವತಿ ಮಾಡದೆ ಹೋಗಬಹುದು ಎಂಬಂತ ಸುಪ್ರೀಂ ಕೋರ್ಟ್ ಇದು ಕೂಡ ಆದೇಶ ಕೂಡ ಇದೆ. ಆಗಿರುವಾಗ ಅದು ಕೂಡ ಇಲ್ಲಿ ಉಲ್ಲಂಘನೆ ಆಗ್ತಾ ಇದೆ. ಇನ್ನೊಂದು ವಿಷಯ, ಈ ಟೋಲ್ ತಲಪಾಡಿ ಟೋಲ್ ಅನ್ನು ನಿರ್ಮಿಸಿದ್ದಾರೆ, ಅದರ ನಂತರ ಒಂದು ಟೋಲ್ ನಿಂದ 500 ಮೀಟರ್ ಅಪ್ರೋಚ್ ರೋಡ್ ಬೇಕು. ಆ ಅಪ್ರೋಚ್ ರೋಡ್ ಎಲ್ಲಿ ಬೇಕು? ಇವರು ಕರ್ನಾಟಕದಲ್ಲಿ ಟೋಲ್ ಮಾಡಿದ್ರೆ ಕರ್ನಾಟಕದಲ್ಲಿ ಇರಬೇಕಿತ್ತು. ಇಲ್ಲಿ ನೋಡಿ, ಕರ್ನಾಟಕದ ಇವರು ಟೋಲ್ ನಿರ್ಮಿಸಿದ ಬಳಿಕ 50 ಮೀಟರ್ ಮಾತ್ರ ಅಪ್ರೋಚ್ ರೋಡ್ ಮಾಡಿದ್ದಾರೆ. ಆ 50 ಮೀಟರ್ ಅಪ್ರೋಚ್ ರೋಡ್ ಕೇರಳದ್ದು. ನೋಡಿ, ಆ ಕೇರಳ ದಾಟಿದ ನಂತರ ಕೇರಳಕ್ಕೆ ರಸ್ತೆ ಇಲ್ಲ. ಇವರು ಆದರ್ಶ ಹೇಳಿದ ಕೇರಳಕ್ಕೆ ರಸ್ತೆ ಇಲ್ಲ. ಈ ಕೇರಳಕ್ಕೆ ನಾವು ಯಾವುದೇ ರಸ್ತೆ ಮಾಡಿದ್ರೆ, ಚತುಷ್ಪಥವನ್ನು ಮಾಡದೆ ಗಡಿ ಪ್ರದೇಶದಲ್ಲಿ ನೋಡಿ, ಈಗ ಕೇರಳದ ರಸ್ತೆ ಆಗ್ಲಿಲ್ಲ ಅಂತ ಹೇಳ್ತಾರೆ. ಕೇರಳದ ರಸ್ತೆ ಆದ ನಂತರ ಇನ್ನೊಂದು ಟೋಲ್ ಬರ್ತದೆ ಸ್ವಾಭಾವಿಕವಾಗಿ, ಆ ಸಮಸ್ಯೆ. ಈಗ ನಾವು ತಲಪಾಡಿಯಲ್ಲಿರುವಂತಹ ಟೋಲ್ ಇವತ್ತೊಂದು ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ. ಇದನ್ನು ನೋಡ್ಬೇಕಿತ್ತು ಯಾರಂತ ಎಲ್ಲರಿಗೂ ಗೊತ್ತಿದೆ. ಇದನ್ನು ಯಾರು ನೋಡ್ಬೇಕಿತ್ತು? ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನಿದೆ, ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತದ್ದು.
ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ಅವರು ಈ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡುವಂತದ್ದು, ಅವರ ಅಂಗೀಕಾರ ಕೊಡುವಂತದ್ದು, ಅವರು ಟೆಕ್ನಿಕಲ್ ಸ್ಯಾಂಕ್ಷನ್ ಕೊಡುವಂತದ್ದು, ಅವರ ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಕೊಡುವಂತದ್ದು, ಅವರು ಇದಕ್ಕೆ ರೂಪುರೇಷೆ ಮಾಡುವಂತದ್ದು. ಇದು ಯಾರ ಅಂಡರ್ ಬರಬೇಕು? ಇದನ್ನು ನಿಯಂತ್ರಣ ಬರಬೇಕು, ಅದು ಸಂಸದರು, ಜಿಲ್ಲೆಯ ಸಂಸದರು ಕಾಲಕಾಲಕ್ಕೆ ಅಲ್ಲಿ ಸಭೆ ಕರೆದು ಅಧಿಕಾರಿಗಳಿಗೆ ಖಡಕ ಸೂಚನೆ ಕೊಟ್ಟು ಕಾಸರಗೋಡು ಸಂಸದರು ಆಡಳಿತಾತ್ಮಕವಾಗಿ ಕರ್ನಾಟಕದಲ್ಲಿರುವ ಜಾಗದಲ್ಲಿ ಕಾಸರಗೋಡು ಸಂಸದರು ಹೇಗೆ ಜಾಗ ಬಿಟ್ಕೊಟ್ರೆ ಅದು ಕಂಪ್ಲೀಟ್ ಆಗ್ತಿತ್ತು. ಸಮಸ್ಯೆ ಬರ್ತದೆ. ಕೇರಳ ರಾಜ್ಯಕ್ಕೆ ಅದು ಸಂಬಂಧಪಟ್ಟದಲ್ಲ, ಇದು ಕರ್ನಾಟಕ ರಾಜ್ಯದ ಸಂಬಂಧಪಟ್ಟ ವಿಚಾರ, ಕರ್ನಾಟಕ ರಾಜ್ಯದ ಆಡಳಿತಾತ್ಮಕವಾದಂತಹ ಸಮಸ್ಯೆ. ಅದಕ್ಕೆ ಕಾಸರಗೋಡು ಸಂಸದರು ಮಂಜೇಶ್ವರ ಶಾಸಕರು ಕೈ ಹಾಕ್ಲಿಕ್ಕೆ ಆಗುದಿಲ್ಲ, ಅಲ್ಲಿ ಮಂಜೇಶ್ವರ ಪೊಲೀಸರು ಬಂದು ಅಲ್ಲಿ ದರ್ಪ ತೋರಿಸಲಿಕ್ಕೆ ಆಗುದಿಲ್ಲ. ಅದೇನಿದ್ರು ಉಳ್ಳಾಲ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತದ್ದು, ಜಿಲ್ಲಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆ, ಅದನ್ನ ಸಂಸದರು ಏನಿದ್ದಾರೆ ಮಂಗಳೂರಿನ ಸಂಸದರು, ಅದನ್ನ ಶಾಸಕರೇನಿದ್ದಾರೆ ಮಂಗಳೂರಿನ ಶಾಸಕರು ಯುಟಿ ಖಾದರ್ ಅವರು, ಇವರ ವ್ಯಾಪ್ತಿಯಲ್ಲಿ ಬರುವಂತದ್ದು. ಅದು ಬಿಟ್ಟು ಮಂಜೇಶ್ವರದಲ್ಲಿ ರಸ್ತೆ ಆಗದ ಕಾರಣ ನಮ್ಮ ಬೇಡಿಕೆ ಇದೆ. ಆದರ್ಶ ಅವರು ಹೇಳಿದ ಬೇಡಿಕೆ ಅಂತ ಹೇಳಿದ್ರೆ, ನಾವು ಕೇವಲ ತಲಪಾಡಿ ಟೋಲ್ ಪ್ರವೇಶ ಮಾಡಿದ ಏಕೈಕ ಒಂದು ಅಪರಾಧ ಅದು ನಮ್ದು, ಅದಕ್ಕೆ ನಾವು ಟೋಲ್ ಪಾವತಿ ಮಾಡುವಂತದ್ದು. ಅದನ್ನ ನಮ್ಗೆ ಕೇರಳದಲ್ಲಿ ನಮ್ಗೆ ರಸ್ತೆ ಇಲ್ಲ, ನಾವು ಕರ್ನಾಟಕದಲ್ಲಿ ಕೇವಲ ನೋಡಿ 5 ಕಿಲೋಮೀಟರ್ ಮಾತ್ರ ನಮ್ಗೆ ಒಳ್ಳೆ ರಸ್ತೆ ಸಿಗ್ತದೆ, ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ. ಆ 5 ಕಿಲೋಮೀಟರ್ ರಸ್ತೆಗೆ 45ರಿಂದ 50 ರೂಪಾಯಿ ನಾವು ಯಾಕೆ ಪಾವತಿ ಮಾಡಬೇಕು? ಅದಕ್ಕೋಸ್ಕರ ಈ ಪಾವತಿಯನ್ನು MP ಅವರು ಸಂಸದ ನಳಿನ್ ಕುಮಾರ್ ಕಟೀಲ್ ಏನಿದ್ದಾರೆ, ಮೊನ್ನೆ ಅವರು ಅಲ್ಲಿ ಹೇಳಿಕೆ ಕೊಟ್ಟರು ಪತ್ರಿಕೆಯಲ್ಲಿ, ಟೋಲ್ ಕೊಡಬೇಡಿ K19 ಅಂತ. ಎಲ್ಲ ಎಷ್ಟು ದಿವಸ ಅವರು ಕೊಟ್ಟ ಗಡು ಮುಗಿದಿದೆ. ನೀವು ಹೇಳಿದ್ರೆ ಜುಲೈ ಆ ಗಡು ನೋಡಿ ಇವತ್ತಿನ ಇಲ್ಲ ಅವರು ಹೇಳಿದ್ದಾರೆ ಜುಲೈ 15 ನನಗೆ ಹೇಳಿ ಸಾಧ್ಯ ಇಲ್ಲ, 15 ನಂತರ ನೋಡಿ ಅವ್ರಿಗೆ ನಿನ್ನೆ ವಿಚಾರಣೆ ಮಾಡುವ ಹೇಳ್ತಾರೆ, MP ಹೇಳಿದ ಕೂಡಲೇ ನಮ್ಗೆ ಟೋಲ್ ತೆಗೆದಿರ್ಲಿಕ್ಕೆ ಆಗುದಿಲ್ಲ ರೀ ಅಂತ ಹೇಳ್ತಾರೆ. ಆಗಿರುವಾಗ ಯಾವ ಕಾರಣಕ್ಕದು ನಮ್ಗೆ K19 ಮಾತ್ರ ಅಲ್ಲ, ಯಾವ ಟೋಲ್ ಕೂಡ ತೆಗಿಬಾರ್ದು. ಕೇವಲ ಒಂದು K19 ಅಂತ ದಕ್ಷಿಣ ಕನ್ನಡ ಜಿಲ್ಲೆ ನಾವೇನು ಮಾಡಿದ್ದೇವೆ, ತಪ್ಪು ಮಾಡಿದ್ದೇವೆ. ಮಂಜೇಶ್ವರದ ನಾವು ಎಂತ ಅನ್ಯಾಯ ಮಾಡಿದ್ದೇವೆ, ಕಾಸರಗೋಡಿ ನಾವು ಎಂತ ಅನ್ಯಾಯ ಮಾಡಿದ್ದೇವೆ. K19ಗೆ ಮುಕ್ತ ಕೊಡುವಾಗ KL14ಗೂ ಕೊಡಬೇಕೆಂಬುದು ನಮ್ಮ ಬೇಡಿಕೆ. ಎಸ್, ಹಾಗಾದ್ರೆ ಆದರ್ಶ ಅವರೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾರ ಅಡಿಯಲ್ಲಿ ಬರುತ್ತೆ ಅಂತೇಳಿ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇಲ್ಲಿನ ದಕ್ಷಿಣ ಜಿಲ್ಲೆಯ ಸಂಸದರು ಯಾರು, ಯಾವ ಪಕ್ಷ ಅಂತ ನಮ್ಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ. ಸೊ ಏನು ಪ್ರಾಬ್ಲಮ್ ಅಂತ ಹೇಳ್ತೀರಾ? ಹಾಗಾದ್ರೆ ಒಪ್ಕೊಳ್ತೀರಾ ಎಲ್ಲೋ ಒಂದು ಪ್ರಾಬ್ಲಮ್? ಕಂಪ್ಲೀಷನ್ ಸರ್ಟಿಫಿಕೇಟ್ ಕೆಲಸ ಆಗೋ ಮೊದಲೇ ಅಧಿಕಾರಿಗಳನ್ನು ಕೊಟ್ಟದ್ದು ಮತ್ತು ಕೊಡ್ಲಿಕ್ಕೆ ನಮ್ಮ ಸಂಸದರು ಬಿಟ್ಟದ್ದು ತಪ್ಪು ಅಂತ ಹೇಳ್ತಾರೆ. ಅಲ್ಲ, ಇಲ್ಲಿ ನಾವು ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಇದು ರಸ್ತೆ ಕಾಮಗಾರಿ ಪ್ರಾರಂಭವಾಗಿ 8 ವರ್ಷ ಆಯಿತು. ಆಗ ಈಗಿನ ಕೇಂದ್ರ ಆಡಳಿತದಲ್ಲಿ ಇರಲಿಲ್ಲ, UPA 2 ಇತ್ತು. ಅದು ಕೂಡ ಗಮನಿಸಬೇಕು. ಇವರಿಗೆ ಅಧಿಕಾರ, ಟೋಲ್ ಸಂಗ್ರಹಕ್ಕೆ ಅಧಿಕಾರ ಯಾರು ಕೊಟ್ಟರು ಎಂಬುದನ್ನು ನಾವು ನೋಡಬೇಕು. ಈಗಿನ ಸಂಸದರು ಕೊಟ್ಟಿದ್ದಾರಾ ಅಥವಾ UPA 2 ಅಲ್ಲಿ ಆಡಳಿತ ಇರುವಾಗ UPA ಸರ್ಕಾರ ನಮ್ಮ ಸಂಸದರು ಆದ್ಮೇಲೆ ಅವರು ಸಂಸದರಾದ್ಮೇಲೆ ಯಾವುದೇ ಪಕ್ಷಕ್ಕೆ ಪಕ್ಷ ಅತೀತರವರು ಯಾವುದೇ ಮಂಗಳೂರಲ್ಲಿ ರಾಜಕೀಯವಾಗಿ ನಾವು ರಾಜ್ಯಕ್ಕೆ ತರುವುದು ಬೇಡ. ಅಲ್ಲೇ ಜನಪ್ರತಿನಿಧಿ ಸಂಸದ ನಳಿನ್ ಕುಮಾರ್ ಕಟೀಲ್ ಯಾವ ಪಾರ್ಟಿ ಅಂತ ನಾವು ಹೇಳುದಿಲ್ಲ, ಅವರೊಬ್ಬರು MP ಲೋಕಸಭಾ ಸದಸ್ಯರು. ಆ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡೋಣ. ಅದು ಬಿಟ್ಟು ರಾಜಕೀಯವಾಗಿ ಚರ್ಚೆ ಮಾಡಿದ್ರೆ UPA ಸರ್ಕಾರ ಜಾರಿಗೆ ತಂದದ್ದು ಅದನ್ನು ಇವರು ಪೂರ್ತಿ ಮಾಡ್ತಾ ಇಲ್ಲ ನಮ್ಗೆ ಹೇಳ್ಬೋದು. ಅಲ್ಲಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಟೋಲ್ ಯಾವಾಗ ಪ್ರಾರಂಭ ಆಯಿತು, ಅಲ್ಲಿಂದ ಎಷ್ಟು ಸಮಯ ಆಯಿತು? ಯಾರು ಸರ್ಕಾರ? ಹಾಗೆ ನಾವು ನೋಡುದು ಬೇಡ. ಅಲ್ಲಿ ಸರ್ಕಾರ ಯಾವ್ದಂತಿಲ್ಲ, ಅಧಿಕಾರಿಗಳು ಅಂತ ನಾನು ಹೇಳಿದ್ದು. ನಾನು ಯಾವ ಸರ್ಕಾರ ಅಂತ ಎಲ್ಲೂ ಹೇಳಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದು ಕಾನೂನು ವಿರುದ್ಧವಾಗಿ ಕೊಟ್ಟಿದ್ದಾರೆ. ಅದು ಯಾವ ಡೌಟ್ ಬೇಡ. ಜಿಲ್ಲೆಯ ಏನು ಸಂಸದರಿದ್ದಾರೆ ಅವರದು ಆಯಾಯ ಸಮಯಕ್ಕೆ ಅದು ಅಧಿಕಾರಿಗಳನ್ನು ಕರೆದು ಮೇಲ್ನೋಟ ಸಭೆಯನ್ನು ಕರೆದು ಅದಕ್ಕೆ ಪರಿಶೀಲನೆ ಮಾಡಬೇಕು. ಅದರಲ್ಲಿ ನಾವು ಯಾವ್ದು ರಾಜಕೀಯ ಮಾತಾಡುದಲ್ಲ. ಈ ಟೋಲ್ ಆರಂಭವಾದ ನಂತರ ಅಲ್ಲಿ ಹಲವಾರು ಪ್ರತಿಭಟನೆಗಳಾಯಿತು. ಈ ಪ್ರತಿಭಟನೆಗೆ ಹಲವಾರು ಪಕ್ಷಗಳು, ಸಂಘಟನೆಗಳು, ಸ್ಥಳೀಯ ಗಡಿನಾಡ ಸಂಘಟನೆಗಳಾಗಿರ್ಬೋದು ಅಥವಾ ಭಾಷಾವಾರು ಸಂಘಟನೆಗಳು ಎಲ್ಲ ಹೋರಾಟ ಮಾಡಿದೆ. ಈ ಹೋರಾಟಗಳನ್ನು ಹತ್ತಿಕ್ಕುವಂತ ಕೆಲಸ ಕೂಡ ಅಲ್ಲಿ ಆಗಿದೆ. ಇದರ ಮುಖಂಡತ್ವವನ್ನು ಯಾರು ವಹಿಸಿದ್ದಾರೆ ಎಂಬುದನ್ನು ಕೂಡ ನಾವು ಚರ್ಚೆ ಮಾಡಬೇಕು. ಖಂಡಿತವಾಗಿಯೂ ನಾನಿಲ್ಲಿ ಹೇಳುವಂತ ವಿಚಾರ ಅಂತ ಹೇಳಿದ್ರೆ, ಈ ಟೋಲ್ ಆರಂಭವಾದಂತಹ ಸಂದರ್ಭದಲ್ಲಿ ಸುಮಾರು 1.5-2 ವರ್ಷ ಆಗ್ತಾ ಬಂತು. ಈ ಸಂದರ್ಭದಲ್ಲಿ ಅಲ್ಲಿ ಪ್ರತಿಭಟನೆ ಮಾಡಿದಂತೆ ಇವರು ಹೇಳಿದ್ರೆ ಈಗ ಕೇರಳಕ್ಕೆ ಯಾವುದೇ ಅನ್ವಯ ಆಗುದಿಲ್ಲ ಅಂತೇಳಿ, ಕೇವಲ ಸಂಸದರಿಗೆ ಮಾತ್ರ ಅನ್ವಯ ಆಗುತ್ತದೆ. ಹಾಗಾದ್ರೆ ಇವರು ನೇತೃತ್ವ ವಹಿಸುವಂತ ಕೆಲವು ರಾಜಕೀಯ ಪಕ್ಷಗಳು ಅಲ್ಲಿ ಪ್ರತಿಭಟನೆ ಮಾಡಿದೆ. ಜನರಿಗೋಸ್ಕರ ಪ್ರತಿಭಟನೆ ಪ್ರತಿಭಟನೆ ನಾವು ಮಾಡಿದ್ದು ತಪ್ಪಲ್ಲ.
ಪ್ರತಿಭಟನೆಗೆ ಅವಕಾಶ ಹೇಗೆ ಬಂತಲ್ಲ? ಯಾರು ಮಾಡಿಲ್ಲ ಪ್ರತಿಭಟನೆ ಯಾತಕ್ಕಾಗಿ ಮಾಡಿ? ಅಲ್ಲಿ ಬಿಜೆಪಿ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಲ್ಲ. ಇವರು ಬಿಜೆಪಿಯ ಪ್ರತಿನಿಧಿಯಾಗಿ ಬಂದಿರುವಂತದ್ದು. ನಾವು ಹೇಳುದು ಕೇಳಿ, ಅಲ್ಲಿ ಗಡಿನಾಡ ರಕ್ಷಣಾ ವೇದಿಕೆ ಏನಿದೆ ಸಿದ್ದಿಕ್ ತಲಪಾಡಿ ಅವರ ನೇತೃತ್ವದ ಸಂಘಟನೆ ಅಲ್ಲಿ ಹೋರಾಟ ಮಾಡಿತು. ಅಲ್ಲಿ ಯಾರು ಹತ್ತಿಕ್ಕಿಲ್ಲ. ನಾವು ನ್ಯಾಯಯುತವಾಗಿ ಹೋರಾಟ ಮಾಡಿ ನಮ್ಮ ಏನು ಬೇಡಿಕೆ ಇತ್ತು ಆ ಬೇಡಿಕೆಗೆ ಬಹುಭಾಗವನ್ನು ಈಗ ನಾವು 5 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ನಾವು ಅದರ ಫ್ರೀ ತೆಗೆದುಕೊಂಡಿದ್ದೇವೆ. ಅದು ಕೂಡ ನಮ್ಮ ಹೋರಾಟದ ಫಲವಾಗಿ ತೆಗೆದುಕೊಂಡಿದ್ದೇವೆ. ಸಹಕಾರ ಕೊಟ್ಟಿದ್ದಾರೆ, ಅಲ್ಲಿನ ಯುಟಿ ಗದರ್ ಸಹಕಾರ ಕೊಟ್ಟಿದ್ದಾರೆ, ಅಲ್ಲಿನ ಪೊಲೀಸರು ಉಳ್ಳಾಲ ಪೊಲೀಸರು ಸಹಕಾರ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿ ಸಹಕಾರ ಕೊಟ್ಟು ಎಲ್ಲರೂ ಕೊಟ್ಟಿದ್ದಾರೆ. ಅದನ್ನು ನಾವು ರಾಜಕೀಯವಾಗಿ ಯಾರೋ ಒಂದು ಮೇಲೆ ಜನಪರವಾದ ಹೋರಾಟ ಆಗಿರುವಾಗ ಹತ್ತಿಕ್ಕಿದ್ರು ಅಂತ ಹೇಳಿದ್ರೆ ನನಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಆ ಸಂದರ್ಭದಲ್ಲಿ ಯಾವುದು ಹೋರಾಟವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ಒಂದು ಸಭೆಯನ್ನು ಕರೀತಾರೆ ಸುಮಾರು ಫೆಬ್ರವರಿ 25ನೇ ತಾರೀಕಿಗೇನು. ಈ ಸಭೆಯಲ್ಲಿ ಈ ಜನಪ್ರತಿನಿಧಿಗಳಾಗಿ ಹೋದಂತ ಹೋರಾಟದ ನೇತೃತ್ವ ವಹಿಸುವಂತ ಕೆಲವರು, ಎಲ್ಲರೂ ಅಂತ ನಾನು ಹೇಳ್ತಿಲ್ಲ, ಕೆಲವರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತುಟಿಯನ್ನು ಬಿಚ್ಚದೆ ಸುಮ್ಮನೆ ಕೂತಿದ್ದಾರೆ. ಯಾಕೆ ಕೂತಿದ್ದಾರೆ? ಜನರ ಪರವಾಗಿ ಕಾಳಜಿ ಇರುವಂತವರು ಅಲ್ಲಿ ಪ್ರಶ್ನೆ ಮಾಡಬೇಕಿತ್ತು. ನೋಡಿ, ಜಿಲ್ಲಾಧಿಕಾರಿ ಸಭೆಯಲ್ಲಿ ನಾನಿದ್ದೆ. ಜಿಲ್ಲಾಧಿಕಾರಿ ಸಭೆಯಲ್ಲಿ ಎಲ್ಲರೂ ಹೋಗಿ ಮಾತಾಡಲಿಕ್ಕೆ ಆಗುದಿಲ್ಲ. ಕೆಲವು ನಿರ್ದಿಷ್ಟ ವ್ಯಕ್ತಿಗಳು ಮಾತಾಡಿದ ಮಾತ್ರ ಅದು ಗೌರವಯುತವಾದ ಚರ್ಚೆಯಾಗಿ ಬರ್ತದೆ. ಅಲ್ಲಿ ಬೇಕಾಬಿಟ್ಟಿಯಾಗಿ ಸಂತೆಯಲ್ಲಿ ಬೊಬ್ಬೆ ಹಾಕ್ಲಿಕ್ಕೆ ಆಗುದಿಲ್ಲ. ಮತ್ತೆ ಎರಡನೇದಾಗಿ ಎಲ್ಲಾ ಏನು ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆಗಿದ ತೀರ್ಮಾನ, ಬೆಂಗಳೂರಿನ ಚೀಫ್ ಸೆಕ್ರೆಟರಿ ಕಚೇರಿ ನಡೆದ ತೀರ್ಮಾನ, ಅಲ್ಲಿ ಎಲ್ಲಾ ರಾಜಕೀಯ ಪಕ್ಷದವರು ಬಂದು ಅಲ್ಲಿ ಬಿಜೆಪಿ ಎಂಪಿಗಳು ಬಂದಿದ್ದಾರೆ, ಕಾಂಗ್ರೆಸ್ನ ಎಂಪಿಗಳು ಬಂದಿದ್ದಾರೆ, ಬಿಜೆಪಿ ಎಂಎಲ್ಎಗಳು ಬಂದಿದ್ದಾರೆ, ಕಾಂಗ್ರೆಸ್ನ ಎಂಎಲ್ಎಗಳು ಬಂದ್ರೆ, ಮಾಜಿ ಶಾಸಕರು ಬಂದಿದ್ದಾರೆ, ಉಡುಪಿಯ ಮಾಜಿ ಶಾಸಕ ಎಂಎಲ್ಎ ಎಲ್ಲ ಬಂದಿದ್ದಾರೆ. ಅಲ್ಲಿ ರಾಜಕೀಯವಾದಂತಹ ಯಾವುದೇ ರೀತಿಯ ಅಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಮಂಜೇಶ್ವರ ಭಾಗದಿಂದ ಕಾಂಗ್ರೆಸ್, ಮುಸ್ಲಿಂ ಲೀಗ್, ಯುಡಿಎಫ್ ಮಾಡಿದೆ, ಎಐವೈಎಫ್ ಮಾಡಿದೆ, ಅಲ್ಲಿ ಎಸ್ಡಿಪಿ ಅವರು ಮಾಡಿದ್ದಾರೆ, ಅಲ್ಲಿ ಇಲ್ಲಿ ಕರ್ನಾಟಕ ಭಾಗದಿಂದ ಸಿಪಿಎಂ ನವರು ಮಾಡಿದ್ದಾರೆ, ಗಡಿನಾಡ ರಕ್ಷಣಾ ವೇದಿಕೆ ಅವರು ಎಲ್ಲರೂ ಮಾಡಿದ್ದಾರೆ. ಆಗ ಹೋರಾಟವನ್ನು ಹತ್ತಿಕ್ಕಿದೆ ಅಂತ ಹೇಳುದಿಲ್ಲ, ನ್ಯಾಯಯುತವಾದ ಬೇಡಿಕೆಯನ್ನು ಮಾಡಿದ್ದಾರೆ. ಆದರ್ಶ ಅವರು ಹತ್ತಿಕ್ಕಿದ್ದು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಒಂದು ವ್ಯವಸ್ಥೆ ಇರುತ್ತೆ. ಯಾವುದು ಈಗ ಹೋರಾಟ ಮಾಡಿದ್ರು, ಹೋರಾಟ ಮಾಡಿ ಅಲ್ಲಿನ ನವಯುಗ ಕಂಪನಿಯ ಅಲ್ಲಿನ ಅವರ ಮುಖಂಡರಾಗಿರ್ಬೋದು ಅಥವಾ ಮುಖ್ಯಸ್ಥರನ್ನು ಭೇಟಿ ಆಗುವಂತ ವ್ಯವಸ್ಥೆಗೋಸ್ಕರ ಕೆಲವರು ತಮ್ಮ ನಾಯಕತ್ವವನ್ನು ಅಲ್ಲಿ ಉಪಯೋಗಿಸಿದ್ದಾರೆ. ಅಂದ್ರೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಕೆಲವರು ಅಂತ ಒಂದು ಉಪಯೋಗವನ್ನು ಮಾಡಿದ್ದಾರೆ ಎಂಬುದು ನನಗೆ ಸ್ಪಷ್ಟವಾಗಿ ಬಂದಂತ ಒಂದು ಮಾಹಿತಿ ಇದೆ. ಅದು ಈಗಾಗಲೇ ತಮಗೆ ಗೊತ್ತಿದೆ ಇಲ್ಲೋ ಅಂತ ಗೊತ್ತಿಲ್ಲ, ಒಂದು 6 ತಿಂಗಳ ಹಿಂದೆ ವೈರಲ್ ಆದಂತ ಒಂದು ವಿಡಿಯೋ ಕೂಡ, ನಮ್ಮ ಆಡಿಯೋ ಕೂಡ ನನ್ನ ಬಳಿ ಇದೆ. ನನಗೂ ಕೂಡ ನಮ್ಮ ಪಕ್ಷ ಅಂತ ಹೇಳುದಿಲ್ಲ, ನಂಗೆ ಕೂಡ ಅದರ ಒಂದು ತುಣುಕು ನಂಗೆ ಕೊಟ್ಟಿದ್ದಾರೆ ಆಡಿಯೋದು. ಅದನ್ನ ನಾನು ಎಷ್ಟು ಜವಾಬ್ದಾರಿ ನಾನು ಹೇಳ್ತೇನೆ, ಇವರ ಆಡಿಯೋಗಳು ಏನು ಚರ್ಚೆ ಅದು ಯಾವುದಿಲ್ಲ. ಇಲ್ಲಿ ಬರುವಂತ ಚರ್ಚೆಗಳೇನು ಗೊತ್ತಾ, ಈ ನಮ್ಮ ಹೋರಾಟದ ಪ್ರತಿಫಲ ಏನಾಗಿದೆ. ಇವತ್ತು ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಆ ಹೋರಾಟದ ಮೂಲ ಉದ್ದೇಶ ಏನು, ಯಾವ ರೀತಿ ಹೋರಾಟ ಹೋಗಿದೆ, ಯಾವ ರೀತಿ ಹೋರಾಟ ಸಾಗಿದೆ, ನಾವು ಹೋರಾಟದಲ್ಲಿ ನಾವು ಯಶಸ್ಸು ಕಂಡಿದ್ದೇವೆ. ನಾವು ಹೋರಾಟ ಮಾಡಿದ್ದೇವೆ, ನಮಗೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮಗೆ ಯಶಸ್ಸು ಸಿಕ್ಕಿದೆ. ಇವತ್ತೇನು ಮಾಡಿದ್ದಾರೆ ಮಂಗಳೂರಿನ ಎಂಪಿ ಅವರು, ಕೇವಲ K19ಗೆ ಮಾತ್ರ ಫ್ರೀ ಕೊಡಿ ಅಂತ ಹೇಳ್ತಾರೆ. ಏನು ನಮ್ಮ ಮಂಜೇಶ್ವರದಲ್ಲಿ ಬಿಜೆಪಿ ಕಾರ್ಯಕರ್ತರು ಇಲ್ವಾ? ಏನು ಮಂಜೇಶ್ವರ ಭಾಗದವರಿಗೆ ಫ್ರೀ ಕೊಡಬೇಕು. ಅವರ ಎಂಪಿ ಆಗಬೇಕದ್ದು ಖಾಲಿ K19 ಅಲ್ಲ, ಅಲ್ಲಿ ಟೋಲ್ ಸ್ವೀಕಾರ ಮಾಡಬಾರ್ದು. ಅವರ ಬೇಡಿಕೆ ಕೇವಲ ಏಕಪಕ್ಷೀಯವಾದ ಬೇಡಿಕೆ. ಅವರು ಬಿಜೆಪಿ ಕೇರಳದ ಚಾರ್ಜ್ ತಗೊಂಡವರು ಅಲ್ಲೇ ಸ್ವೀಕಾರ ಮಾಡಬಾರ್ದು. ಲೋಕಸಭಾ ಚುನಾವಣೆ ಗುರಿಯಲ್ಲಿರಿಸಿಕೊಂಡು ಈ ಒಂದು ಹೇಳಿಕೆ ಕೊಡುವಂತದ್ದು. ಅವರ ಹೇಳಿಕೆ ಪತ್ರಿಕೆಗಳಲ್ಲಿ ಮಾತ್ರ ಇವತ್ತಿನವರೆಗೆ ನಿಮ್ಮ ಕಡೆಯ ಭಾಗದ ಸಂಸದರು ಕೂಡ ಒಂದು ಹಾಗೆ ಒಂದು ನಮ್ಮ ಭಾಗದ ಸಂಸದರು ಆಡಳಿತಾತ್ಮಕವಾಗಿ ಇರುವುದು ನಾನು ಹೇಳಿದೆ ಮೊದಲು ನಿಮ್ಮ ಹತ್ರ. ಇದು ಆಡಳಿತಾತ್ಮಕವಾಗಿ ಬರುವಂತಹ ಸಮಸ್ಯೆಗಳು, ಅಡ್ಮಿನಿಸ್ಟ್ರೇಟಿವ್ ಸಮಸ್ಯೆ ಆಡಳಿತಾತ್ಮಕವಾಗಿ ಬರ್ತದೆ. ಹಾಗಿರುವಾಗ ಕರ್ನಾಟಕದ ಲ್ಯಾಂಡ್ ಅಲ್ಲಿರುವಂತಹ, ಕರ್ನಾಟಕ ಭೂಭಾಗದಲ್ಲಿರುವಂತಹ, ಟೆರಿಟೋರಿಯಲಿ ಕರ್ನಾಟಕದಲ್ಲಿರುವಾಗ ಅದು ಇನ್ನೊಂದು ಜಿಲ್ಲೆಯವರು ಬಂದಲ್ಲಿ ದಬ್ಬಾಳಿಕೆ ಮಾಡ್ಲಿಕ್ಕೆ, ಬೇಡಿಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ನಾವು ಹೋರಾಟ ಮಾಡಿದ್ದೇವೆ, ನಮ್ಮ ಜೊತೆಗೆ ಎಲ್ಲರೂ ಹೋರಾಟಕ್ಕೆ ನಾವು
ಹೋರಾಟವನ್ನು ನವಯುಗ ಕಂಪನಿ, ನಾನು ಹೇಳಿದಲ್ಲ, ನವಯುಗ ಕಂಪನಿಯವರು ನಮ್ಮ ಹೋರಾಟವನ್ನು ಹತ್ತಲಿಕ್ಕೆ ಹಲವು ರೀತಿಯ ಪ್ರಯೋಗಗಳನ್ನು ಮಾಡಿದ್ದೇವೆ. ಆ ಹಲವು ರೀತಿಯ ಹೋರಾಟ ಮಾಡ್ತಿರ್ಲಿಲ್ಲ. ನಿಮ್ಮ ಗೊತ್ತಾಗ್ತದೆ. ಇಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ರೀತಿಯ ಹೋರಾಟಕ್ಕೆ ಅಲ್ಲಿ ಬರಲಿಲ್ಲ. ಅವರು ಇವತ್ತು ಬಂದು ಇಲ್ಲಿ ಚರ್ಚೆಗೆ ಮಾತ್ರ ಕೂತ್ಕೊಳ್ತಾರೆ. ನಾವು ಅವತ್ತು ಹೋರಾಟ ಮಾಡುವಾಗ ಯಾಕೆ ಬಿಜೆಪಿ ಬಿಜೆಪಿಯ ಪ್ರತಿನಿಧಿಯಾಗಿ ಬಂದಿದ್ದಾರೆ, ಯಾಕೆ ಇವರು ಎಂಪಿ ಹತ್ರ ರಿಕ್ವೆಸ್ಟ್ ಕೊಡಲಿಲ್ಲ? ಯಾಕೆ ಮಂಜೇಶ್ವರ ಭಾಗದ ಪರವಾಗಿ, ಕಾಸರಗೋಡಿನ ಕನ್ನಡಿಗರ ಪರವಾಗಿ ದೊರೆಯುತ್ತಾ ಇಲ್ಲ ನಮ್ಮ ಪ್ರಶ್ನೆಗಳು? ಸಂಸದರ ಜವಾಬ್ದಾರಿ ಜಾಸ್ತಿ. ಈ ಚರ್ಚೆಗಳನ್ನ ನಾವು ರಾಜಕೀಯದಿಂದ ಹೊರತಾಗಿ ಚರ್ಚೆ ವಿಷಯದಲ್ಲಿ ರಾಜಕೀಯವಾಗಿ ಬರಬೇಡಿ. ಇವತ್ತು ನಾವು ಪ್ರಾರಂಭದಲ್ಲಿ ಹೇಳಿದ ಒಂದೇ ವಿಷಯ, ನಾನು ಇದು ರಾಜಕೀಯವಾಗಿ ತಗೊಳ್ಳಿಲ್ಲ, ನಾನಲ್ಲಿ ಅಧಿಕಾರಿಗಳು ಅಂತ ಹೇಳಿದ್ದು, ಮಾತ್ರ ಸಂಸದರು ಅಂತ ಹೇಳಿದ್ದು. ಅಲ್ಲಿ ನಮ್ಮ ಸ್ಥಳೀಯ ಶಾಸಕರನ್ನು ಕೂಡ ಸೇರಿಸಿದೆ ನಾನು. ಯಾವ ಕಾರಣಕ್ಕೂ ರಾಜಕೀಯವಾದ ಉದ್ದೇಶ ಇವತ್ತು ಕೂಡ ನಮಗೆ ಅಲ್ಲಿ ಎಲ್ಲರ ಸಹಕಾರ ಬೇಕು. ಅಲ್ಲಿ ರಾಜಕೀಯವಾಗಿ ನಮಗೆ ಬಿಜೆಪಿ ಅವರು ಬೇಡ ಅಂತ ನಾವು ಹೇಳುದಿಲ್ಲ, ಕಾಂಗ್ರೆಸ್ಸಿನವರು ಬೇಡ, ರಾಜಕೀಯ ಅತೀತ ಚರ್ಚೆ ಅದರ ಮುಂದುವರಿಸೋಣ. ಸಮಸ್ಯೆ ಸಮಸ್ಯೆ ಟೋಲ್ ಎಂಬುದೊಂದು ಸಾಮಾಜಿಕ ಪಿಡುಗು. ಆ ಟೋಲ್ ನಲ್ಲಿ ಕೇವಲ ಒಂದು ಪಕ್ಷದವರು ಹೋಗುದಲ್ಲ, ಅಲ್ಲಿ ಎಲ್ಲಾ ನಾಗರಿಕರು ಹೋಗ್ತಾರೆ, ಎಲ್ಲಾ ಜನರು ಹೋಗ್ತಾರೆ. ಹಾಗೆ ನಾವು ನ್ಯಾಯಯುತವಾದಂತ ಚರ್ಚೆ ಮಾಡೋಣ. ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಮ್ಮ ಬೇಡಿಕೆ, ಜಿಲ್ಲಾ ಉಸ್ತುವಾರಿ ಯುಟಿಕಾದರ್ ಅಂತ ನಮ್ಮ ಬೇಡಿಕೆ, ಜಿಲ್ಲಾ ಸಂಸದರ ನಮ್ಮ ಬೇಡಿಕೆ, ಜಿಲ್ಲಾಧಿಕಾರಿ ನಮ್ಮ ಬೇಡಿಕೆ. 2 ಫ್ಲೈಓವರ್ ಏನಿದೆ ಆ ಕಾಮಗಾರಿ ಪೂರ್ತಿಯಾದ ಬಳಿಕ ಮಾತ್ರ ಅಲ್ಲಿ ಟೋಲ್ ತೆಗೀರಿ. ಅದು ಬಿಟ್ಟರೆ ಬೇರೆ ಯಾವ ಬೇಡಿಕೆ ನಮ್ಮದು? ಶ್ರೀಪತಿ ಅವರೇ, ಸಂಸದರ ಜವಾಬ್ದಾರಿ ಕೂಡ ಜಾಸ್ತಿ ಉಂಟು. ಖಂಡಿತವಾಗ್ಲೂ ಯಾವುದೇ ಪಕ್ಷಕ್ಕೆ ಸೀಮಿತವಾದ ಚರ್ಚೆ ಅಲ್ಲ. ಯಾವುದೇ ಪಕ್ಷದ ವಿಷಯವನ್ನ ಇಲ್ಲಿ ಎತ್ತುದಾದ್ರೆ ಈ ಚರ್ಚೆ ಸರಿಯಾದ ದಾರಿಯನ್ನು ತಲುಪುವುದಿಲ್ಲ. ಇಲ್ಲಿ ಪಕ್ಷದ ಹೆಸರನ್ನು ಉಲ್ಲೇಖಿಸದೆ ಚರ್ಚೆ ಆಗುದಾದ್ರೆ ಇದಕ್ಕೊಂದು ರೂಪ ಕೊಡ್ಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ನಮ್ಮ ವಿಷಯ ಇರುವಂತದ್ದು, ಸಂಸದರಾದವರು MLA ಆದವರು ಪಕ್ಷದಿಂದ ಗುರುತಿಸಿಕೊಳ್ಳಿ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅವರು ಆ ಒಂದು ಕ್ಷೇತ್ರಕ್ಕೆ ಅವರು MLA ಆಗಿರ್ತಾರೆ ಅಥವಾ ಸಂಸದರಾಗಿರ್ತಾರೆ. ಅವರಲ್ಲಿ ಯಾರೇ ಬಂದ್ರು ನೀನ್ ಯಾವ ಪಾರ್ಟಿ ಅಂತ ಕೇಳಲಿಕ್ಕಿಲ್ಲ. ಅವ್ರು ಯಾರು ಏನ್ ಬಂದ್ರು ಅವ್ರು ಮಾಡಿಕೊಡ್ಬೇಕಾಗ್ತದೆ. ಅದು ಸರಿಯಾದ ರೀತಿಯಲ್ಲಿ ಆಗಿದೆ. ಇಲ್ಲಿ ಬರುವಂತ ವಿಷಯ ಏನಂತ ಹೇಳಿದ್ರೆ, ಈ ಕಾರ್ಯವ್ಯಾಪ್ತಿ ರಾಷ್ಟ್ರೀಯ ಹೆದ್ದಾರಿ ಮಾತ್ರ ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ವಿಶೇಷವಾದ ಯೋಜನೆ ಇದು. ಆಗ್ಲೇ ಹೇಳಿದಾಗ ಸುವರ್ಣ ಚತುಷ್ಪಥ ಯೋಜನೆ, ಇದು ನೇರವಾಗಿ ಸಂಸದರ ಕಾರ್ಯದ ಅಂಡರ್ ಬರುವಂತದ್ದು. ಇಲ್ಲಿಗೆ ರಾಷ್ಟ್ರೀಯ ಹೆದ್ದಾರಿ ಆಗಿದ್ದರೆ DC ಅವರು ಕೂಡ ಜವಾಬ್ದಾರಿ ಆಗ್ತಿದ್ರು. ಆದ್ರೆ ಇದು ವಿಶೇಷ ಯೋಜನೆ ಆದ್ರಿಂದ DC ಅವರ ಹಸ್ತಕ್ಷೇಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ನನ್ನ ಹತ್ರ ರೆಕಾರ್ಡ್ ಕೂಡ ಇದೆ, ಖುದ್ದು DC ಅವರು ಹೇಳಿದಂತ ಒಂದು ಮಾತಿದೆ. ಇದಕ್ಕೆ ನೇರವಾಗಿ ಸಂಸದರೇ ಇದರಲ್ಲಿ ಜವಾಬ್ದಾರಿ ಹೊಂದುವಂತದ್ದು. ಹಾಗಾಗಿ ಇಲ್ಲಿ ಏನೇ ಆದ್ರೂ ಉತ್ತರಿಸಬೇಕಾದ್ದು ನಮ್ಮ ಸಂಸದರೇ. ಅವರು ಇಲ್ಲಿ ಅಧಿಕಾರಿಗಳ ಪರವಾಗಿ ನಿಂತು ಮಾತಾಡಿದ್ರೆ ಅವರು ಈ ಜನರಿಗೆ ಮಾಡಿದ ಮೋಸ. ಯಾವುದೇ ಪಕ್ಷದವರಾಗಿರ್ಲಿ, ಈ ಜನರಿಗೆ ನ್ಯಾಯ ಸಿಗಬೇಕಾದ್ರೆ 4 ಟೋಲ್ ಗೇಟ್ ಅನ್ನ ಈಗ ನಿಲ್ಲಿಸಿ ಮತ್ತೆ ಮಾತಿಗೆ ಬರ್ಲಿ. ಅಧಿಕಾರಿಗಳ ಪರವಾಗಿ ಅವರು ನಿಂತಿದ್ದಾರಂತ ಆ ಬಗ್ಗೆ ಚರ್ಚೆ ಮಾಡೋಣ. ಬ್ರೇಕಿನ ಬಳಿಕ ನೀವು ಆರೋಪ ಹಾಕಿದ್ರೆ ನಿಂತಿದ್ದಾರೆ ಅಂತ ಹೇಳಿದ್ರೆ ನಿಂತಿದ್ದಾರೆ ಇಲ್ವಾ ಅಂತ ನಂತರ ಬ್ರೇಕಿನ ಬಳಿಕ ಚರ್ಚೆ ಮಾಡೋಣ. ಯಾರ ಜವಾಬ್ದಾರಿ ಎಷ್ಟಿದೆ, ಯಾರ ಎದುರು ಯಾವ ರೀತಿಯ ಒತ್ತಡ ಇದೆ, ಯಾವ ಗುರಿ ಇದೆ, ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮ ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದರೆ ನಾವು ತಲಪಾಡಿ ಅಥವಾ ಇನ್ನಿತರ ಟೋಲ್ ಗೇಟ್ನಲ್ಲಿ ಯಾಕೆ ಹಣವನ್ನು ಪೇ ಮಾಡುವಂಥ ಅಗತ್ಯವನ್ನು ಇದೆ ನಮ್ಮ ಮುಂದೆ ಅಂತೇಳಿ. ಶ್ರೀಪತಿ ಅವರು, ನೀವು ಹೇಳಿದ್ರಿ ಸಂಸದರು ಅಧಿಕಾರಿಗಳ ಪರವಾಗಿ ನಿಂತಿದ್ದಾರೆ ಅಂತೇಳಿ. ಅದೇ ಸಾಧ್ಯ? ಅವರು ಹೇಳಿದರೆ ನೀವು ಖಂಡಿತವಾಗಿಯೂ ಡಿಸೆಂಬರ್ ಅಂತ್ಯದ ಒಳಗೆ ಕಂಪ್ಲೀಟ್ ಮಾಡದಿದ್ರೆ ಕೆಲಸ ನಾವು ಟೋಲ್ ಕೊಡುವುದಿಲ್ಲ ಅಂತೇಳಿ. ಹಾಗಾದ್ರೆ ಹೇಗೆ ಅವರು ಪರವಾಗಿ ನಿಂತಿದ್ದಾರೆ ಅಂತ ಹೇಳ್ತೀರಿ? ಯಾವ ಸಾಕ್ಷಿ? ಸರಿ ಈಗ ಅವರು ಈ ವಾಯ್ದೆಯನ್ನು ಎಷ್ಟು ವರ್ಷದಿಂದ ಹಾಕ್ತಾ ಇದ್ದಾರೆ? ಮಾರ್ಚ್, ಅಕ್ಟೋಬರ್, ಡಿಸೆಂಬರ್, ಜನವರಿ ಅಂತೇಳಿ ಕಳೆದ ಎಷ್ಟು ವರ್ಷದಿಂದ ಹಾಕ್ತಾ ಇದ್ದಾರೆ. 2013ಕ್ಕೆ ಈ ಪ್ರಾಜೆಕ್ಟ್ ಮುಗಿಬೇಕಿತ್ತು, ಯಾಕೆ ಮುಗಿಲಿಲ್ಲ ಅಲ್ವಾ? ಅವ್ರಿಗೆ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಈ ಪ್ರತಿ ಸಲ ಇದನ್ನು ನಾನು ಅಧಿಕಾರಿಗಳ ಪರ ಅಂತ ಹೇಳಿ ಹೇಳ್ತೇನೆ.
ಇನ್ನು ಖುದ್ದಾಗಿ ಅವರು ಮೊನ್ನೆ ಅಭಿವೃದ್ಧಿ ಪರಿಶೀಲನಾ ಸಭೆಯಲ್ಲಿ ಅವರು ಖುದ್ದಾಗಿ ಹೇಳಿದಂಥದ್ದು ಎಲ್ಲ ಮಾಧ್ಯಮದಲ್ಲೂ ಬಂದಿದೆ, ಪತ್ರಿಕಾ ಮಾಧ್ಯಮದಲ್ಲೂ ಮತ್ತು ಟಿ ವಿ ಮಾಧ್ಯಮದಲ್ಲೂ ಬಂದಿದೆ. ನೀವು ಮಾಡಿದ ತಪ್ಪನ್ನು ನಾನು ತಲೆ ಮೇಲೆ ಹೊತ್ಕೊಂಡಿದೆ ಅಂತ ಹೇಳಿ ಖುದ್ದು ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ. ಈ ಒಂದು ಗುತ್ತಿಗೆದಾರರು ಅವ್ರ ಕಂಡೀಷನ್ಗೆ ಸಹಿ ಹಾಕಿದ್ದಾರೆ, ಇಷ್ಟು ವರ್ಷದೊಳಗೆ ಮುಗೀತದೆ ಅಂತೇಳಿ, ಮುಗಿಸಿ ಕೊಡ್ತೇವೆ ಅಂತೇಳಿ. ಮುಗಿಸಿ ಕೊಡದೇ ಇದ್ರೆ ಇರ್ಲಿ 6 ತಿಂಗಳು 1 ವರ್ಷ ಬೇಡ 2 ವರ್ಷ ಎಕ್ಸ್ಟೆನ್ಷನ್ ಕೊಡುವ. ಆದರೆ ಈ ಕೆಲಸಗಳು 20% ಕೂಡ ಆಗಲಿಲ್ಲ. ಈ ರಸ್ತೆಗಳು ಮೇಂಟೆನೆನ್ಸ್ ಅಂತೂ ಬಿಗ್ 0 ಅಂತ ಹೇಳ್ಬೋದು. ಒಂದು ಮೇಂಟೆನೆನ್ಸ್ ಮಾಡಲಿಕ್ಕೂ ಆಗದಂಥ ಕಂಪನಿಗೆ ಅದರ ಒಂದು ಇಂಜಿನಿಯರ್ಗಳಿಗೆ ಸಂಬಳ ಕೊಡಲಿಕ್ಕೆ 6 ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ. ಇದರ ರೆಕಾರ್ಡ್ ಕೂಡ ನನ್ನ ಹತ್ರ ಇದೆ. ಈ 6 ತಿಂಗಳಿಂದ ಸಂಬಳ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದ ಈ ಕಂಪನಿಯನ್ನು, ಆ ಕಂಪನಿಯ ಅಧಿಕಾರಿಗಳನ್ನು ನಮ್ಮ ಸಂಸದರು ಯಾಕೆ ತಲೆ ಮೇಲೆ ಹೊತ್ಕೊಳ್ಬೇಕು? ಆ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ ಸೇರಿಸಬೇಕು, ಗುತ್ತಿಗೆಯನ್ನು ಬೇರೆಯವರಿಗೆ ಕೊಟ್ಟು ಆದಷ್ಟು ಬೇಗ ಈ ಪ್ರಾಜೆಕ್ಟ್ ಅನ್ನು ಮುಗಿಸಬೇಕು. ನೋಡಿ, ಇದೊಂದು ಸಣ್ಣ ಯೋಜನೆ. ನಾನು ಹೇಳ್ತೇನೆ, ಬರೇ 115 ಕಿಲೋಮೀಟರ್ ಯೋಜನೆಗೆ ಇವರು 8 ವರ್ಷ ತಗೊಳ್ಬೇಕಂತೇಳಿ ಆದ್ರೆ ಇನ್ನೂ ಸಮಯ ಕೇಳ್ತಾ ಇದ್ದಾರೆ. ಇನ್ನು ನಾಡು ಸ್ಮಾರ್ಟ್ ಸಿಟಿ 3,500 ಕೋಟಿಯ ಪ್ರಾಜೆಕ್ಟ್ ಅನ್ನು ಇವರ ಕೈಲಿ ಯಾವ ಧೈರ್ಯದಲ್ಲಿ ಕೊಡೋದು ನಾವು? ಅಲ್ಲ, ಅಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಕೂಡ ಇದೆ. ಏನು ಗೊತ್ತಾ, ಅಲ್ಲಿ ಜನರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಟೋಲ್ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ. 35 ರೂಪಾಯಿ ಇದ್ದಂತ ಒಂದು ವೇಗೆ ಈಗ 40 ರೂಪಾಯಿ ಮಾಡಿದ್ದಾರೆ. 2 ವೇಗೆ ಹೋಗಬೇಕಾದ್ರೆ 50 ರೂಪಾಯಿ ಈಗ 55 ಮಾಡಿದ್ದಾರೆ. ಯಾರು ಅನುಮತಿ ಕೊಟ್ಟಿದ್ದಾರೆ? ಸುರತ್ಕಲ್ನಲ್ಲಿ ಟೋಲ್ ಮಾಡಿದ್ದಾರೆ, ಟೋಲ್ ಗೇಟ್ ಮಾಡಿದ್ದಾರೆ. ಅದು ಮಾಡುವಾಗಲೇ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗಿದೆ ಇದು ನಾವು ಮಾಡ್ತಾ ಇರೋದು ಅಕ್ರಮ ಅಂತೇಳಿ. ಅದಕ್ಕೆ ರಿಮ್ಯೂವಬಲ್ ಸ್ಟೈಲಲ್ಲಿ ಮಾಡಿಟ್ಟಿದ್ದಾರೆ. ಬೇರೆ ಎಲ್ಲ ಕಡೆ ಪರ್ಮನೆಂಟ್ ಸ್ಟ್ರಕ್ಚರ್ ಇದ್ರೆ NITK ಹತ್ರ ಇರುವಂಥದ್ದು ರಿಮ್ಯೂವಬಲ್ ಸ್ಟ್ರಕ್ಚರ್. ಅವ್ರಿಗೆ ಗೊತ್ತಿದೆ ಇವತ್ತೆಲ್ಲ ನಾಳೆ ತೆಗಿಬೇಕು ಅಂತ ಗೊತ್ತಿದೆ. ಮತ್ತು ಈ 4 ಟೋಲ್ಗಳಿಗಿಂತ ಅತಿ ಹೆಚ್ಚು ಹಗಲು ದೊರಡೆ ಮಾಡ್ತಾ ಇರೋದು NITK ಅವರು. ಹಾಗಿದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಾಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಆ ಕಂಪನಿಗೆ ಯಾರಿಗೆ ಗೊತ್ತಾಗೋದಿಲ್ವಾ ಅಥವಾ ಗೊತ್ತಾಗದಾಗೆ ಮಾಡ್ತಿದ್ರು ಅಂತ ಕೆಲವೊಂದು ಕಾನೂನು ಹೇಳ್ತಾರೆ ನೋಡಿ, ಕೆಲವು ಕಾನೂನುಗಳನ್ನು ನಮ್ಮ ಮುಂದೆ ಇಡ್ತಾರೆ ಅವರು. ಈಗ ನೋಡಿ, ಅಲ್ಲಿ ಟೋಲ್ ಮಾಡಿದ್ದಾರೆ, ಟೋಲ್ ನ ಕೆಲವೊಂದು ಸ್ಟ್ರಕ್ಚರ್ ಮಾಡಿದ್ದಾರೆ. ಇವರು ಹೇಳಿದಾಗೆ ಸುರತ್ಕಲ್ ಮಾಡಿದಾಗೆ ತಲಪಡಿಯಲ್ಲಿ ಮಾಡಿದ್ದಾರೆ. ತಲಪಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಿಗಾಗಲಿ, ಗ್ರಾಮ ಪಂಚಾಯತಿನ ಆಡಳಿತ ಸಮಿತಿಗಾಗಲಿ ಯಾವುದೇ ಲೈಸೆನ್ಸ್ ಕೂಡ ಆ ಬಿಲ್ಡಿಂಗ್ ಅಲ್ಲಿ ಇಲ್ಲ. ಅಲ್ಲಿ ಕೆಲವೊಂದು ಬಿಲ್ಡಿಂಗ್ ಅನ್ನು ಮಾಡಿದ್ದಾರೆ, ರೂಮ್ ಗಳನ್ನ ಮಾಡಿದ್ದಾರೆ, ಅದು ಯಾವುದು ಕೂಡ ಇಲ್ಲ. ಒಂದನೇದಾಗಿ. ಎರಡನೇದಾಗಿ, ನ್ಯಾಷನಲ್ ಹೈವೇಯಲ್ಲಿ ಒಂದು ಇದು ಟೋಲ್ ಇದು BOT ಮಾದರಿಯ ರಸ್ತೆ ಬರುವಾಗ ಅಲ್ಲಿ ಆಂಬ್ಯುಲೆನ್ಸ್ ಸರ್ವಿಸ್ 24 ತಾಸುಗಳ ಕಾಲ NHA ಆಂಬ್ಯುಲೆನ್ಸ್ ಸರ್ವಿಸ್ ಬೇಕು, ಅಲ್ಲಿ ಉಂಟಾ? ಇಲ್ಲ. ಎರಡನೇದಾಗಿ. ಮೂರನೇದಾಗಿ, ಅಲ್ಲಿ ಸರ್ವಿಸ್ ರಸ್ತೆಗಳು ಎಲ್ಲಿದೆ? ಸರ್ವಿಸ್ ರಸ್ತೆ ಇಲ್ಲ. ನಾಲ್ಕನೇದಾಗಿ, ಅಲ್ಲಲ್ಲಿ ಬಸ್ಸು ನಿಲ್ದಾಣಗಳು ಮಾಡಬೇಕು, ಮಾಡಿದಾರಾ? ಇಲ್ಲ. 1-2 ಮಾಡಿದ್ದಾರೆ. ನಾಲ್ಕನೇದಾಗಿ, ಚರಂಡಿ ವ್ಯವಸ್ಥೆ ಉಂಟಾ? ಇಲ್ಲ. ಮೊನ್ನೆ ಮೊದಲ ಮಳೆಗೆ ಯಾವ ರೀತಿ ಕೃತಕ ನೆರೆಯಲ್ಲಿ ಬಂತು ಅಂತ ಹೇಳಿದ್ರೆ ಇಡೀ ಜಗತ್ತೇ ನೋಡಿತು. ಪಂಪ್ವೆಲ್ನಲ್ಲಿ ಏನಾಯ್ತು ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾಯ್ತು. ಹಾಗಿರುವಾಗ ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯ ಅಲ್ಲಿ ಇಲ್ಲ, ಯಾವುದೇ ರೀತಿಯ ಒಂದು ಮಾನದಂಡವನ್ನು ಪಾಲನೆ ಮಾಡಲಿಲ್ಲ. ಅಲ್ಲಿ ಏನಿದೆ ಅವರದ್ದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಅದನ್ನು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳದೆ ಅವರಿಗೆ ಬೇಕಾದ ರೀತಿಯಲ್ಲಿ. ಮತ್ತೊಂದು ಹೇಳ್ತೇನೆ, ಈ ಒಂದು ಇದು ಯಾವ ರೀತಿ ಅಂದ್ರೆ ರಸ್ತೆ ನಿರ್ಮಿಸಿ ಮಾಡಿದ ನಂತರ ಟೋಲ್ ಪಾವತಿ ತೆಗೆಯಬೇಕು. ರಸ್ತೆ ನಿರ್ಮಿಸಿ, ಇವರು ರಸ್ತೆ ನಿರ್ಮಿಸಿದಲ್ಲ, ಎಕ್ಸಿಸ್ಟ್ ರಸ್ತೆ ಏನಿದೆ ಅಲ್ಲಿ ಅಸ್ತಿತ್ವದಲ್ಲಿ ರಸ್ತೆ ಏನಿದೆ ಆ ರಸ್ತೆಯನ್ನೇ ಒಂದು ರಿಪೇರಿ ಮಾಡಿ ಅಂದ್ರೆ ನೋಡ್ಬೇಕಾದಂತ ಜನಪ್ರತಿನಿಧಿಗಳು ನೋಡಿಲ್ಲ ಅಂತ ನೀವು ನೋಡಿ. ಪ್ರತಿಯೊಂದು ಅದದ್ದು ಸಮಯಕ್ಕೆ ಅದನ್ನು ಅಲ್ಲಿ ಪರಿಶೀಲನೆ ಮಾಡಿದ್ರೆ ನೋಡಿ, ಒಂದು ನಿಮ್ಮ ಪತ್ರಿಕೆಯಲ್ಲಿ ನಾವು ನೋಡಿದೆ ಒಂದೊಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ರು ಅಂತ. ಅಂದ್ರೆ ವೀಕ್ಷಣೆ ಮಾಡಿದ ನಂತರ ಅಧಿಕಾರಿಗಳನ್ನು ಕರೆದು ಯಾವ ರೀತಿ ಅದರ ಖಂಡಿತವಾಗಿ ಆ ಕಾಮಗಾರಿಯ ಬಗ್ಗೆ ಪರಿಶೀಲನೆಗಳು ನಡೀತಾ ಇರಬೇಕು. ಅದರ ಬಗ್ಗೆ ಅದರ ಕ್ವಾಲಿಟಿಯನ್ನು ಕೂಡ ಅವ್ರು ಚೆಕ್ ಮಾಡಿ ವೀಕ್ಷಣೆ ಅಂತ ಹೇಳಿದ್ರೆ ಸುಮ್ಮನೆ ನೋಡಿ ಹೋಗುದಲ್ಲ. ಯಾವುದಿಲ್ಲ ನೋಡಿ, ಇಡೀ ಒಂದು ನಂತೂರಿನಿಂದ ಪ್ರಾರಂಭಗೊಂಡ ನಂತೂರಿನಲ್ಲಿ ಅರ್ಧ ಗಂಟೆ ನಾವು ಬ್ಲಾಕ್ ಆಗ್ತೇವೆ, ನಿಮ್ಗೆ ಗೊತ್ತಿದೆ ಅಲ್ವಾ? ನಂತರ ಪಂಪ್ವೆಲ್ನಲ್ಲಿ ನಾವು ಅರ್ಧ ಗಂಟೆ ಬ್ಲಾಕ್ ಆಗ್ತೇವೆ, ನಾವು ತೊಕ್ಕೊಟ್ಟಲ್ಲಿ ಅರ್ಧ ಗಂಟೆ ಬ್ಲಾಕ್ ಆಗ್ತೇವೆ. ಸುಮಾರು ನಂತೂರಿನಿಂದ ನಾವು ತಲಪಾಡಿ ದಾಟಬೇಕಾದ್ರೆ 1.5 ಗಂಟೆಯಿಂದ 2 ಗಂಟೆ ತನಕ ನಾವು ಜೀವ ಮರಣವನ್ನು ಹೋರಾಟ ಮಾಡಬೇಕಾದ ಸ್ಥಿತಿಯಲ್ಲಿದೆ. ಹಾಗಿರುವಾಗ ಯಾಕೆ ನಾವು ಟೋಲ್ ಪಾವತಿ ಮಾಡಬೇಕು? ನಮ್ಮ ಸಂಸದರ ಹತ್ರ ನಮ್ಮ ಬೇಡಿಕೆ ಇಷ್ಟೇ. ನಮ್ಗೆ ಹೇಳಿಕೆ ಇರುವುದು ನಮ್ಮ ಸಂಸದರ ಹತ್ರ, ನಮ್ಗೆ ಹೇಳಿಕೆ ಇರುವುದು ನಮ್ಮ ಸಚಿವರ ಹತ್ರ, ನಮ್ಗೆ ಹೇಳಿಕೆ ಇರುವುದು ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ. ಅಲ್ಲಿ ಕಾಮಗಾರಿ ಪೂರ್ತಿಗೊಂಡ ಬಳಿಕ ಟೋಲ್ ಸ್ವೀಕಾರ ಮಾಡಿ. ಜೊತೆಗೆ ಈ ಟೋಲ್ ರಸ್ತೆ ಅನ್ನುವಂಥದ್ದು, ಈ ಟೋಲ್ ರಸ್ತೆ ಅನ್ನುವಂಥದ್ದು 120 ಕಿಲೋಮೀಟರ್ ಸ್ಪೀಡಿಗೆ ಸೆಟ್ ಆಗಿ ಮಾಡಿರುವಂತ ಇದು. 120 ಬಿಟ್ಟು 40 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? 60ರಲ್ಲಿ ಹೋದ ಕೂಡಲೇ ಮತ್ತೆ ಒಂದು ಬ್ಯಾರಿಕೇಡ್ ಇನ್ನೊಂದು ಕಾಮಗಾರಿಯಿಂದ ಅವೈಜ್ಞಾನಿಕ ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕಬಾರ್ದಂತ ರೂಲ್ಸ್ ಇದೆ, ಹೆದ್ದಾರಿಯಲ್ಲಿ ಬ್ಯಾರಿಕೇಡ್ ಹಾಕಬಾರ್ದಂತ ರೂಲ್ಸ್ ಇದೆ. ಆದ್ರೆ ಇಲ್ಲಿ ಪ್ರತಿ 3 ಕಿಲೋಮೀಟರ್ ಪ್ರತ್ಯೇಕವಾಗಿ ಆಂಬುಲೆನ್ಸ್ಗೆ ಹೋಗ್ಲಿಕ್ಕೆ ಒಂದು ವೇ ಇಲ್ಲ ಅಲ್ಲಿ. ಎಷ್ಟು ದೊಡ್ಡ ಅಪರಾಧ ಅಂತ ಹೇಳಿದ್ರೆ
ಟೋಲ್ ನಲ್ಲಿ ಆಂಬ್ಯುಲೆನ್ಸ್ ಗೆ ಹೋಗುವ ರಸ್ತೆ ಇದೆ ಅದನ್ನು ಓಪನ್ ಮಾಡಿರ್ಬೇಕು, ಅದಕ್ಕೆ ತಡೆ ಹಾಕಿರ್ತಾರೆ. ಆಂಬ್ಯುಲೆನ್ಸ್ ಡ್ರೈವರ್ ಬಂದು ತೆಗಿಬೇಕಾದ್ರೆ ತುಂಬಾ ಅನುಭವಿಸ್ತಾ ಇದ್ದೇವೆ ನಾವೆಲ್ಲ. ನಮ್ಮ ಒಂದು ಬೇಡಿಕೆ ಮೊನ್ನೆ ಏನು ನಳಿನ್ ಕುಮಾರ್ ಕಟೀಲ್ ಅವರು ಬೇಡಿಕೆ ಇಟ್ಟಿದ್ದಾರೆ K19 ಜೊತೆ KL14 ಸೇರಿಸ್ಕೊಳ್ಳಿ, ಇಲ್ಲದಿದ್ರೆ ಅವ್ರದ್ದು ನಮ್ಮ ಹತ್ರ ಬೇಡಿಕೆ ಇದೆ. ಒಂದು ಬೇಡಿಕೆ ಇದೆ, ಸುಮೋಟೋ ಕೇಸ್ ಆಗಬೇಕು. ಸುಮೋಟೋ ಕೇಸ್ ಅಂದ್ರೆ ಸ್ವಪ್ರೇರಿತವಾದ ಕೇಸನ್ನು ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲ, ಒಂದು ವೇಳೆ ಅದು ಅದಕ್ಕೆ ಆ ಪಾಯಿಂಟ್ ಬರೋದ್ರೆ, ಒಂದು ವೇಳೆ ಅವರ ಮೇಲೆ ಕೇಸ್ ಹಾಕಿದ್ರು ಅಂತಾದ್ರೆ ಅವರು ಕೋರ್ಟಿಗೆ ಹೋದ್ರೆ ಕೆಲಸ ಮತ್ತಷ್ಟು ನಿಧಾನ ರೀಟೆಂಡರ್ ಮಾಡ್ಲಿ. ಅವರು ಅವರ ಕೆಲಸದವರಿಗೆ ಸಂಬಳ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದವರನ್ನ ನಾವು ಯಾವ ಧೈರ್ಯದಲ್ಲಿ ಅವ್ರ ಕೆಲಸ ಮುಂದುವರಿಸ್ತೀರಿ? ಶ್ರೀಪತಿ ಒಂದು ಪಾಯಿಂಟ್ ಹೇಳಿದ್ರು, ಅಧಿಕಾರಿಗಳು ಮಾಡಿದ ತಪ್ಪನ್ನು ಸಂಸದ ತಮ್ಮ ತಲೆ ಮೇಲೆ ಹೋರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಅಂತೇಳಿ. ಏನು ಆಗಿದೆ? ನಾವು ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ತಲೆ ಬಾಗ್ತಾ ಇದ್ದೇವೆ ಅಂತ ತೋರಿಸ್ತಾ ಉಂಟು. ಹಾಗಾದ್ರೆ ತಲೆಬಾಗುವ ಪ್ರಶ್ನೆ ಇಲ್ಲ. ಇಲ್ಲಿ ಗಮನಿಸಬೇಕಾದ್ದು, ಅಲ್ಲಿ ಈ ಪ್ರಾಬ್ಲಮ್ ಅನ್ನು ಎದುರಿಸುವಂತಹ ನಾಡಿನ ಜನತೆ ಏನಿದ್ದೇವೆ, ಎರಡೂ ಭಾಗದ ಜನತೆ, ಅದು ಕೇರಳ ಕರ್ನಾಟಕ ಅಂತ ನಾವು ಗಡಿನಾಡ ಕನ್ನಡಿಗರು ಅಂತ ಏನು ಹೇಳ್ತೇವೆ, ಸಂಘಟಿತವಾಗಿ ಹೋರಾಟವನ್ನು ಮಾಡಿಲ್ಲ. ಇಂತಹ ಒಂದು ಸಂಘಟಿತವಾದ ಹೋರಾಟ ಎಲ್ಲರೂ ಸೇರಿ ಅದಕ್ಕೆ ಸಂಘಟಿತವಾದಂತಹ ಒಂದು ಹೋರಾಟ ಆಗ್ಬೇಕಿತ್ತು, ಅದು ಆಗಿಲ್ಲ. ಅಲ್ಲಿ ಹೋರಾಟಗಳಾಗಿಯೇ, ಆದ್ರೆ ಅದನ್ನು ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲರನ್ನು ಮನವರಿಕೆ ಮಾಡಿಕೊಂಡು ಆ ನಾಡಿನ ಏಳಿಗೆಗೋಸ್ಕರ ನಮ್ಮ ಬೇಡಿಕೆ ಸಂಘಟಿತ ಹೋರಾಟ ನೇತೃತ್ವ ಕೊಡಿ, ನಾವು ನಿಮ್ಮ ಹಿಂದೆ ಬರ್ತೇವೆ, ನಾವು ಸಂಸದರಿಂದ ಬರ್ತೇವೆ. ಯಾವುದೇ ಒಂದು ಲಾಭಕ್ಕೋಸ್ಕರ ನಾವು ಹೋರಾಟ ಮಾಡಲಿಲ್ಲ, ಇದು ನ್ಯಾಯಯುತವಾದ ಸಾಮಾಜಿಕವಾದ ಹೋರಾಟ ಕೊಟ್ಟಿದ್ದೇವೆ. ಅವರಿಗೆ ಮಾಡ್ಬೋದಲ್ಲ, ನಾವು ಮಾಡಬೇಡ ಅಂತ ಹೇಳ್ತೇವೆ. ಒಂದು ನಿಮಿಷ ನೋಡಿ, ಈ ಕಾರ್ಯ ಆಗ್ತಾ ಇರುವಂತದ್ದು ನಾಡಿನ ಜನರಿಗೋಸ್ಕರ. ಇಲ್ಲಿ NHA ಅಧಿಕಾರಿಗಳು, ಜಿಲ್ಲಾಧಿಕಾರಿ, ಗುತ್ತಿಗೆದಾರರು ಮತ್ತೆ ಸಂಸದರು 4 ಜನ ಸಮನ್ವಯದಲ್ಲಿ ಕೆಲಸ ಮಾಡ್ತಾ ಇದ್ರೆ ನಾವು ಅದನ್ನು ಚಂದ ನೋಡಿ ಅದನ್ನು ಸಂಭ್ರಮದಿಂದ ನಾವು ಅದನ್ನ ಇದು ಮಾಡ್ಕೊಂಡು ಹೋಗ್ತೇವೆ. ಬಿಟ್ರೆ ಇದು ಚಳುವಳಿ ಮತ್ತೆ ಇನ್ನೊಂದು ಮುಷ್ಕರಲ್ಲಿ ಅಗತ್ಯವೇ ಇಲ್ಲ. ಆದರ್ಶ ಸರ್, ಹೋರಾಟ ಯಾಕೆ ಇದಕ್ಕೆ ಅಗತ್ಯ ಉಂಟು ಅಂತೇಳಿ ಇದು 4 ಜನ ಅವ್ರು ಹೇಳಿದಾಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿ ನೋಡಿ ಕೆಲಸ ಆಗಿದ್ದ ಹೋರಾಟ ಯಾಕೆ ಮಾಡಬೇಕಿತ್ತು ಅಂದ್ರೆ ನಾವು ಎರಡೂ ಕಡೆ ವಿಫಲರಾಗಿದ್ದು. ನಾನೀಗ ಪ್ರಮುಖವಾಗಿ ಇಲ್ಲಿ ಮಾತನಾಡಬೇಕಾದ್ದು ಕೇರಳ ಭಾಗದ ಕಡೆಗೆ. ಯಾಕಂತ ಹೇಳಿದ್ರೆ ಕೇರಳ ನಿಮ್ಗೆ ಕರ್ನಾಟಕದವರಿಗೆ ಅಟ್ಲೀಸ್ಟ್ ಈಗ ಉದಾಹರಣೆಗೆ ನನ್ನ ವಿಷಯ ನಾನು ಹೇಳ್ತೇನೆ. ನನ್ನ ಮನೆಯಿಂದ ತಲಪಾಡಿಗೆ 5 ಕಿಲೋಮೀಟರ್ ಇದೆ. ನಾನು ಉದ್ಯೋಗಕ್ಕೆ ಹೋಗಬೇಕಾದ್ರೆ ಉಳ್ಳಾಲಕ್ಕೆ ಬರ್ಬೇಕಾದ್ರೆ 3 ಕಿಲೋಮೀಟರ್ ಇದೆ, 3-4 ಕಿಲೋಮೀಟರ್ ಇದೆ. ನಾನು 8 ಕಿಲೋಮೀಟರ್ ಬರ್ಬೇಕಾದ್ರೆ ದಿನಕ್ಕೆ 55 ರೂಪಾಯಿ ಕಟ್ಟಬೇಕು. 2 ಬಾರ್ ಬೇರೆ ಆದ್ರೆ 110 ರೂಪಾಯಿ ಕಟ್ಟಬೇಕು. ಹಾಗಾದ್ರೆ ಈ ತಪ್ಪು ಯಾರದ್ದು? ಕೇರಳದಲ್ಲಿ ಹೈವೇ ಸ್ಟಾರ್ಟ್ ಆಗಿಲ್ಲ, ಅಲ್ಲಿನ ಸಂಸದರಾಗ್ಲಿ ಅಲ್ಲಿನ ಜನಪ್ರತಿನಿಧಿಯಾಗ್ಲಿ ಯಾಕೆ ಮಾತಾಡ್ತಿಲ್ಲ? ಅದು ನಾವು ಕೇಳ್ತಾ ಇದ್ದೀವಿ. ಕರ್ನಾಟಕದವರಿಗೆ ಚತುಷ್ಪದ ಆಗಿದೆ, ಕೇರಳದವರಿಗೆ ಯಾವುದೂ ಆಗಿಲ್ಲ. ಇದನ್ನು ಕೂಡ ತ್ವರಿತಗೊಳಿಸಬೇಕೆಂದು ನಾವು ಬೇಡಿಕೆ ಈ ಟೋಲ್ ಗೇಟ್ ತಲಪಾಡಿ ಗಡಿ ಭಾಗದಲ್ಲಿ ಆಯ್ತು. ಮುನ್ಸಿಪಾಲಿಟಿ ಇದೆ ಅಲ್ಲ, ಕಾರ್ಪೊರೇಷನ್ ಏರಿಯಾದಲ್ಲಿ ಟೋಲ್ ಗೇಟ್ ಮಾಡಬಾರ್ದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಾಯ್ದೆ ಉಂಟು, ಮಾಡಬಾರ್ದು. ನಗರಸಭೆಯಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟೋಲ್ ಗೇಟ್ ಇರಬಾರ್ದು, ಟೋಲ್ ಪ್ಲಾಜಾಗಳು ಇರಬಾರ್ದು. ಹೇಗೆ ಬಂತು ತಲಪಾಡಿಯಲ್ಲಿ? ಉಳ್ಳಾಲ ನಗರಸಭೆ ಅಲ್ವಾ, ಅಲ್ಲಿಂದ ತಲಪಾಡಿಗೆ ಎಷ್ಟು ಕಿಲೋಮೀಟರ್ ಇದೆ? ಹೇಗೆ ಅಲ್ಲಿ ಬಂತು? ಯಾಕೆ ಬಾಕಿ ಟೈಮ್ ಮಾತಾಡಲಿಲ್ಲ? ಅದಿರುವಾಗ ಎಲ್ಲಾ ಕಾನೂನಿನ ಎಲ್ಲವನ್ನೂ ಉಲ್ಲಂಘನೆ ಮಾಡಿ ಇದು ಹಗಲು ದರೋಡೆ ಮಾಡ್ತಾ ಇದ್ದಾರೆ, ನಿರಂತರ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಆ ಟೋಲ್ ನಲ್ಲಿರುವ ಸಿಬ್ಬಂದಿಗಳು ಕಿರುಕುಳ ಕೊಡ್ತಾ ಇದ್ದಾರೆ. ಲಾಸ್ಟ್ ಇಯರ್ ಯುಟಿ ಖಾದರ್ ಅವರು 5 ಕಿಲೋಮೀಟರ್
ವ್ಯಾಪ್ತಿಯವರು ಯಾರು ಟೋಲ್ ಕೊಡ್ಬೇಕಂತ ಅಗತ್ಯ ಇಲ್ಲ ಅಂತ ಎರಡು ಕಡೆಯವರಿಗೆ ಕೂಡ ಅವರಿಗೆ ನಾವು ಐಡಿ ಕಾರ್ಡ್ ತೋರಿಸ್ಕೊಂಡು ಹೋಗ್ಲಿಕ್ಕಾಗತ್ತಾ ಪ್ರತಿ ಸಲ? ಐಡಿ ಕಾರ್ಡ್ ತೋರಿಸ್ಕೊಂಡು ಹೋಗ್ಲಿಕ್ಕಾಗತ್ತಾ? ಐಡಿ ಕಾರ್ಡ್ ಅಂದ್ರೆ ಆರ್ಸಿ ಗೆಲ್ತಾರೆ. ಯಾವ ಕಾರಣಕ್ಕೂ RTO ಅಧಿಕಾರಿಗಳಿಗೆ ಮತ್ತು ಪೊಲೀಸರಿಗೆ ಬಿಟ್ರೆ ಇನ್ನೊಬ್ಬರಿಗೆ ಆರ್ಸಿಗಳನ್ನು ಕೇಳುವಂತ ಅಧಿಕಾರ ಇಲ್ಲ. ನೋಡಿ ಟೋಲ್ ಗೇಟ್ ನವರು ಆರ್ಸಿ ಕೊಡಿ ಅಂತ ಹೇಳ್ತಾರೆ. ಗೊತ್ತಾಗಬೇಕಲ್ಲ ನೀವು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದೀರಾ ಇಲ್ವಾ ಅಂತ. ಅದಕ್ಕೆ ನಮ್ದು ಏನಿದೆ, ಗುರುತು ಚೀಟಿ ಇದೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಏನಿದೆ, ಐಡೆಂಟಿ ಕಾರ್ಡ್ ಜೆರಾಕ್ಸ್ ಏನಿದೆ, ಆ ಮೂಲಕ ನಾವು ನಮ್ಮ ಗ್ರಾಮವನ್ನು ತೋರಿಸುವಂತ ಗುರುತು ಚೀಟಿ ಅದನ್ನು ತೋರಿಸಬೇಕು ಹೊರತು ಯಾವ ಕಾರಣಕ್ಕೂ ಮೊದಲು ಅವರು ಟೋಲ್ ಅವರು ಆರ್ಸಿ ಗೆಲ್ತಾ ಇದ್ರು. ಮತ್ತೆ ನಾವು ಹೋರಾಟ ಮಾಡಿದ್ದೇವೆ. ಬಳಿಕ ಆ ಒಂದು ತೀರ್ಮಾನ ಹೊರಗೆ ಬಂತು. ನಂತರ ಅಲ್ಲಿಯ ಸಿಬ್ಬಂದಿಗಳು ಅವರು ಯಾವುದೇ ರೀತಿಯ ಯೂನಿಫಾರ್ಮ್ ಕಿಲೋಮೀಟರ್ ಅಂತ ಹೇಳಿದ್ರೆ ಅವರಿಗೆ ಊರಿನ ಖಾಲಿ ಕುಂಚತ್ತೂರು ತಲಪಾಡಿ ಅಂತ ಮಾತ್ರ ಅವರಿಗೆ ಹೇಳಿರ್ತಾರೆ. ಬಾಕಿ ಮಂಜೇಶ್ವರ ಭಾಗಕ್ಕೆ ಎಲ್ಲ ಎಕ್ಸ್ಟ್ರಾಡಿಷನ್ ಇರುವಂತ ಪತ್ರಕರ್ತರಿಗೆ ಏರ್ಪೋರ್ಟ್ ಅಲ್ಲಿ ಕೂಡ ಪ್ರವೇಶ ಇದೆ. ಎಲ್ಲ ಇಂಟರ್ನ್ಯಾಷನಲ್ ಪ್ರವೇಶ ಇದೆ. ಅಕ್ರೆಡಿಟೇಷನ್ ಇರುವಂತ ಜರ್ನಲಿಸ್ಟ್ ಗಳು ಏನಿದ್ದಾರೆ ಅವರಿಗೆ ಈ ಟೋಲ್ ಮೂಲಕ ಪ್ರವೇಶ ಇಲ್ಲ. ಅವರನ್ನು ಹೀಯಾಳಿಸ್ತಾರೆ. ನೋಡಿ ಇದರ ವಿರುದ್ಧ ನಾವು ಸೈನಿಕರು ಕೂಡ ಟೋಲ್ ಕಲೆಕ್ಷನ್ ಮಾಡ್ತಾ ಇರೋರು ಅಕ್ಷರಶಃ ಗೂಂಡಾಗಿರಿಯಲ್ಲಿ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿಗೆ ಇಲ್ಲಿ ಟೋಲ್ ಅಲ್ಲಿ ಪಾಸ್ ಆಗೋರೆಲ್ಲ ಕಳ್ಳರ ಹಾಕಿ ಕಾಣ್ತಾ ಇದ್ದಾರೆ. ನೋಡಿ, ನಾವೊಂದು ಕೆಲವೊಮ್ಮೆ ಚಿಲ್ಲರೆ ಇಲ್ಲ ಅಂತೇಳಿ ನಾವು ಒಂದು ದೊಡ್ಡ ನೋಟನ್ನು ಕೊಟ್ರೆ ಅಥವಾ ATM ಕಾರ್ಡ್ ಅನ್ನು ಕೊಟ್ರೆ ಅವರ ಮುಖ ಆಗೋದು ನೋಡ್ಬೇಕು. ಇಂಥ ಸಮಸ್ಯೆ ಬಂದಾಗ ನಾವಲ್ಲಿ ಒಂದು ತೀರ್ಮಾನ ಮಾಡಿದ್ವಿ. ಒಬ್ಬರಿಗೂ ಒಂದು ಸೌಜನ್ಯದ ಮುಖ ಇಲ್ಲ. ಅವರು ತೀರ್ಮಾನ ಮಾಡಿದ್ದು ಟೋಲ್ ನಲ್ಲಿ ಮಹಿಳೆಯರನ್ನು ಕೂತೋರಿಸುವ. ಆ ತೀರ್ಮಾನ ಮಾಡಿದ ಮಹಿಳೆಯರು ಬಂದು ಕೂತ್ಕೊಂಡ್ರು. ಈಗ ಏನ್ ಮಾಡಿದ್ರು ಗೊತ್ತಾ, ಆ ಮಹಿಳೆಯರನ್ನು ಹಿಡ್ಕೊಂಡು ಪ್ರಯಾಣಿಕರ ಮೇಲೆ ಕೇಸ್ ಆಗ್ತಾ ಇದ್ದಾರೆ. ನೀವು ಆಲೋಚನೆ ಮಾಡಿ, ಅದೇ ಮಹಿಳೆಯರನ್ನು ಹಿಡ್ಕೊಂಡು ಪ್ರಯಾಣಿಕರ ಮೇಲೆ ಕೇಸ್ ಆಗ್ತಾ ಇದೆ. ಆ ಒಂದು ದಬ್ಬಾಳಿಕೆಯನ್ನು ಕೂಡ ಕಂಪನಿಯವರು ಮಾಡ್ತಾ ಇದ್ದಾರೆ. ಆದರ್ಶ ಅವರು ಹಾಗಿದ್ರೆ ತೊಕ್ಕೊಟ್ಟು ಫ್ಲೈಓವರ್ ನಾಡ್ದು ಡಿಸೆಂಬರ್ ಅಂತೊಳಗೆ ಮುಗಿಬೇಕು ಅಂತೇನು ಸಂಸದರು ಹೇಳಿದ್ದಾರೆ. ನಿಮ್ಗೆ ಆಗತ್ತಂತ ಅನಿಸ್ತಾ ಉಂಟಾ? ಖಂಡಿತ ಇಲ್ಲ. 8 ವರ್ಷದಲ್ಲಿ ಆಗದ್ದು ಇನ್ನು ಕೆಲವೇ ತಿಂಗಳೊಳಗೆ ಆಗುವಂತ ಯಾವುದೇ ವಿಶ್ವಾಸ ನಮ್ಗಿಲ್ಲ. ಪಂಪೆಲ್ ಆಗಿರ್ಬೋದು, ತೊಕ್ಕೊಟ್ಟು ಆಗಿರ್ಬೋದು, ಆದಷ್ಟು ಶೀಘ್ರದಲ್ಲಿ ಅದನ್ನು ಸಂಚಾರ ಯೋಗ್ಯಗೊಳಿಸಬೇಕು ಮತ್ತು ಅಲ್ಲಿನ ನಾಡಿನ ಜನತೆಗೆ ಆಗುವಂಥ ತೊಂದರೆಯನ್ನು ಶೀಘ್ರವಾಗಿ ಪರಿಹರಿಸುವಂತ ಒಂದು ಕಾರ್ಯ ಎಲ್ಲರೂ ಸೇರಿ ಆಗ್ಬೇಕಂತೇಳಿ ನಮ್ಮ ಅಂದ್ರೆ ನಾವು ಯಾಕಂದ್ರೆ ಅಕ್ಟೋಬರ್ವರೆಗೆ ಮಳೆ ಉಂಟು. ಇದು ನಮ್ದು ಕರಾವಳಿ ಪ್ರದೇಶ. ಅವರಿಗೆ ಇಲ್ಲಿ ಸರ್ವೆ ಮಾಡಿದಾಗ ಗೊತ್ತಿಲ್ವಾ, ಇಲ್ಲಿ ಏಪ್ರಿಲ್ ಅಲ್ಲಿ ಮಳೆ ಶುರು ಆದ್ರೆ ಅಕ್ಟೋಬರ್ ವರೆಗೆ ಮಳೆ ಉಂಟಂತ ಗೊತ್ತಿಲ್ಲ ಅವರಿಗೆ. ಒಂದು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ಅಲ್ಲಿಯ ಸ್ಥಳೀಯ ಹವಾಮಾನ ಆಗಲಿ, ಪ್ರತಿಯೊಂದನ್ನು ಜನರ ಓಡಾಟದ ಪ್ರದೇಶ, ವಾಹನ ದಟ್ಟಣೆ ಎಲ್ಲವನ್ನ ಗಮನಕ್ಕೆ ತಗೊಂಡು ಪ್ರಾಜೆಕ್ಟ್ ಮಾಡ್ಬೇಕಾ ಬೇಡವಾ? ಈಗ ಮೊನ್ನೆ ಜನವರಿಯಲ್ಲಿ ಹಾಕಿದ ಪ್ಯಾಚ್ ವರ್ಕ್ ಒಂದು ಮಳೆಗೆ ಎದ್ದು ಹೋಗ್ಬೇಕಂತೇಳಿ ಆದ್ರೆ ಅವನಿಗೆ ಈಗ ಬಿಲ್ ಪೇಮೆಂಟ್ ಆಗಿದೆ ಇಲ್ವೋ ನಾವು ಕೇಳ್ಬೇಕೀಗ. ನಾನು DC ಅವರಿಗೆ ಕೂಡ ಕೇಳಿದ್ದೇನೆ, ಅವರು ಅದಕ್ಕೆ ಉತ್ತರ ಕೊಡ್ತಾ ಇಲ್ಲ. ಹರ್ಷದವ್ರು, ಹಾಗಾದ್ರೆ ನಾವು ಅಧಿಕಾರಿಗಳ ಎದುರಿಗೆ ನಮ್ಮ ಜನನಾಯಕರು ಜನಪ್ರತಿನಿಧಿಗಳು ತಲೆ ಬಾಗಿದ್ದಾರೆ ನಿಮ್ಗೆ ಅನಿಸ್ತಾ? 5 ನಿಮಿಷದ ಕೆಲಸ ಇರೋದು. MP ಗೆ ಬರ್ಬೋದು, ಅಲ್ಲಿನ ಉಸ್ತುವಾರಿ ಸಚಿವರು ಬರ್ಬೋದು, ಜಿಲ್ಲಾಧಿಕಾರಿ ಬರ್ಬೋದು, ಕೂತ್ಕೊಳ್ಬಹುದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವನ್ನು ಕರೀಬಹುದು. ನೋಡಿ, ನಿಮ್ಮ ಕಾಮಗಾರಿ ಪೂರ್ತಿ ಆಗಲಿಲ್ಲ, ಅದಕ್ಕೆ ಅನುಮತಿ ಕೊಟ್ಟಿದ್ದೀರಿ, ತತ್ಕಾಲ ವಿದ್ಯಾರ್ಥಿ ಮಾಡಿ, ಈಗ ಕಾಮಗಾರಿ ಪೂರ್ತಿಯಾದ ಮೇಲೆ ಟೋಲ್ ಸ್ವೀಕಾರ ಮಾಡಿ. ಅಲ್ಲೇ ತನಕ ಅಷ್ಟೇ ಹೇಳಿದ್ರೆ ಸಾಧ್ಯ. ಇದಕ್ಕೆ ರಾಜಕೀಯ ಯಾಕೆ? ಇದಕ್ಕೆ ಪತ್ರಿಕೆ ಹೇಳಿಕೆಗಳು ಯಾಕೆ? ಇದಕ್ಕೆ ಮಾಧ್ಯಮಗಳ ಮುಂದೆ ಬಂದು ಹೇಳಿ ಭರವಸೆ ಕೊಡುದು ಯಾಕೆ? ಅವರು ನಮ್ಮ ಮುಂದೆ ಯಾವ ನಾಟಕ ಆಡುದು ಬೇಡ. ನಮ್ಮದು ಬೇಡಿಕೆ ಇಷ್ಟೇ, ಅಲ್ಲಿ ಅಧಿಕಾರಿಗಳನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಮ್ಮೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟರೆ ಪುನಃ ಹಿಂದಕ್ಕೆ ಪಡೆದುಕೊಳ್ಳಬಹುದು. ಯಾಕೆಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂದ್ರೆ ಅವರೊಂದು ಕಾಯ್ದೆ ಪ್ರಕಾರ ಶೇಕಡ 100 ಅಂತ ಹೇಳಲ್ಲ, ಶೇಕಡ 80% ಇಲ್ಲಿ ಆಗ್ಲಿಲ್ಲ ಅಂತ ಅಧಿಕಾರಿಗಳು ಸಂಸದರಿಗೆ ಬಂದು ಹೇಳ್ಬೋದು ಅಲ್ಲಿ ಕಾಮಗಾರಿ ಪೂರ್ತಿ ಆಗ್ಲಿಲ್ಲ, ಆ 2 ಮೇಲ್ಸೇತುವೆ ಕಾಮಗಾರಿ ಪೂರ್ತಿ ಆದ ನಂತರ ನೀವು ಅದಕ್ಕೆ ಟೋಲ್ ಸ್ವೀಕಾರ ಮಾಡಿ, ಈಗ ಕೊಟ್ಟಂತ ಆರ್ಡರ್ ಅನ್ನು ವಿಸಿಟ್ ಮಾಡಿ ಅಂತ ಹೇಳಿದ್ರೆ ಮುಗಿತಲ್ವಾ, ಗೇಟ್ ಓಪನ್. ಹಾಗಾದ್ರೆ ಕಂಪ್ಲೀಟ್ ಸರ್ಟಿಫಿಕೇಟ್ ಕೊಡುವಾಗ ತಪ್ಪು ಅಂತ ಖಂಡಿತವಾಗ್ಲು ಅವ್ರಿಗೆ IAS ಆಗಿದೆ ಸ್ವಾಮಿ. IAS ಆದವರಿಗೆ ನಾವು ತಿಂಗಳಿಗೆ ಸುಮಾರು 3 ಲಕ್ಷ ರೂಪಾಯಿ ಅವರ ಸಂಬಳ, ಭತ್ಯೆ, ಮತ್ತೊಂದು ಇನ್ನೊಂದು ಅಂತೇಳಿ ಸುಮಾರು 3 ಲಕ್ಷ ರೂಪಾಯಿ ನಾವು ಅವರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೇವೆ. ನಮಗೆ ಕೇಳುವ ಹಕ್ಕಿಲ್ವ? ಹಾಗಾದ್ರೆ ಇಲ್ಲಿ ಸಾಯ್ತಾ ಇರೋರು ಯಾವುದೇ ಪಕ್ಷ ಭೇದ ಇಲ್ಲದೆ ಸಾಯ್ತಾ ಇದ್ದಾರೆ. ಆಕ್ಸಿಡೆಂಟ್ ಆಗ್ತಾ ಇದೆ, ಯಾವ ಪಕ್ಷದವ ಅಂತೇಳಿ ಅದಕ್ಕೆ ಭೇದ ಭಾವ ಇಲ್ಲ. ಕೈಕಾಲು ಮುರ್ಕೊಂಡವರಿಗೆ ಪಕ್ಷ ಭೇದ ಉಂಟಾ? ಜಾತಿ ಭೇದ ಉಂಟಾ? ಯಾವುದೂ ಇಲ್ಲ. ಇವ್ರು ಯಾಕೆ ಅಧಿಕಾರಿಗಳ ಪರವಾಗಿ ಇದು ಮಾಡ್ತಾ ಇದ್ದಾರೆ? ನವಯುಗ ಕಂಪನಿಯವರು ಬೇರೆ ಜಿಲ್ಲೆಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಕರಾವಳಿಯ 4 ಫ್ಲೈಓವರ್ ಮತ್ತು ಈ ರಸ್ತೆಗೆ ಅವ್ರಿಗೆ ಏನಾಗಿದ್ದು? ಏನು ಕಾರಣ ಇಲ್ಲ. ನೋಡಿ, ಉಡುಪಿ, ನಿನ್ನೆ ನಾನು ಮೊನ್ನೆ ಉಡುಪಿಯಲ್ಲಿದ್ದೆ. ಉಡುಪಿಯ DC ಗೆ ಫೋನ್ ಮಾಡಿದ್ರೆ ಅದಕ್ಕೆ ಅವ್ರಿಗೇನು ಇದೇ ಗೊತ್ತಿಲ್ಲ. ಅವರು PD ಅವ್ರ ನಂಬರ್ ಕೊಟ್ಟರು. PD ಅವರು ಸ್ವಿಚ್ ಆಫ್ ಆದ್ದು, ಸಂಜೆವರೆಗೂ ಅವರು ರಿಸೀವ್ ಮಾಡಲಿಲ್ಲ. ಅಲ್ಲಿವರೆಗೆ ಇಡೀ ಕುಂದಾಪುರದಿಂದ ನವಯುಗ್ನವರಿಗೆ ನಮ್ಮ ಜಿಲ್ಲೆಯ ಬಗ್ಗೆ ಒಬ್ರು ಇಂಜಿನಿಯರ್, ಒಬ್ರು ಮ್ಯಾನೇಜರ್ ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಆಂಧ್ರಕ್ಕೆ ಹೋಗಿದ್ದಾರೆ, ಇನ್ನೂ ಊರಿಗೆ ಬರ್ಲಿಲ್ಲ. ಹಾಗಾದ್ರೆ
ನಾನು ಡಿ ಸಿ ಅವರಿಗೆ ಖುದ್ದು ಕೇಳಿದ್ದೇನೆ. ನವಯುಗದವರು ಯಾಕೆ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಹೆದರುವುದಿಲ್ಲ ಅಂತ ಯಾಕೆ ಅನಿಸ್ತಾ ಉಂಟು? ಹೆದರಲ್ಲಿ ಯಾಕಂತ ಕೇಳಿದ್ರೆ ಇವರವರು ಒಂದೇ ಆಗಿದ್ದಾರೆ. ಇವರ ಸಪೋರ್ಟ್ಗೆ MLA ಇದ್ದಾರೆ, MP ಇದ್ದಾರೆ, DC ಅವರು ಇದ್ದಾರೆ. ಇದನ್ನು ನೇರವಾಗಿ ನಾನು ಅವರಿಗೆ ಹೇಳ್ತಾ ಇದ್ದೇನೆ. DC ಅವರು, MLA, MP ಮತ್ತೆ ಈ ನವಯುಗ ಕಂಪನಿಯ ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಶಾಮೀಲಾಗಿ ಜನರನ್ನ ಮಂಗ ಮಾಡ್ತಾ ಇದ್ದಾರೆ. ಶಾಮೀಲ್ ಅಂದ್ರೆ ಅಂತ ಯಾವ ರೀತಿಯಲ್ಲಿ? ಎಲ್ಲರೂ ಒಂದೇ ಗುಂಪು. ಅವ್ರ ತಪ್ಪನ್ನು ಇವ್ರು ತಲೆ ಮೇಲೆ ಹೊತ್ಕೊಂಡ್ರು ಅಂತ ಹೇಳಿದ್ರೆ ಅವರು ಶಾಮೀಲ್ ಅಂತ ಹೇಳಿ ಅಲ್ವಾ? ಇವರು ಜನಪ್ರತಿನಿಧಿ ಆದ್ಮೇಲೆ ಜನರ ಪ್ರತಿನಿಧಿಯೇ ಆಗಿರಬೇಕು, ಅಧಿಕಾರಿಗಳ ಪ್ರತಿನಿಧಿ ಅಲ್ಲ. ಓಕೆ, ಆದರ್ಶ ಯಾಕೆ ನಾವು ಹಾಗೆ ನಮ್ಮ ಜಿಲ್ಲೆಯಲ್ಲಿ ಹೀಗೆ ಆಗ್ತಾ ಉಂಟು? ನಾವು ಇದಕ್ಕೆ ಹೋರಾಟ ಅನಿವಾರ್ಯ ಅಂತ ನಿಮ್ಗೆ ಯಾಕೆ ಅನಿಸ್ತಾ ಉಂಟು? ಹೋರಾಟ ಮಾಡೋದ್ರಿಂದ ಪರಿಹಾರ ಆಗುವಂತ ಒಂದು ಸುಲಭದ ವಿಚಾರ. ಖಂಡಿತ ನಾನು ಆಗ್ಲೇ ಹೇಳಿ, ಸಂಘಟಿತವಾದಂತಹ ಒಂದು ದೊಡ್ಡ ಮಟ್ಟಿನ ಹೋರಾಟ ಆಗ್ಬೇಕಿತ್ತು. ಯಾಕೆ ಅಂತ ಹೋರಾಟ ಖಂಡಿತವಾಗಿ ಈಗ ಅವರು ಹೇಳಿದ್ರಲ್ಲಿ ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ. ಅಧಿಕಾರಿಗಳು ಆಗಿರ್ಬೋದು ಅಥವಾ ರಾಜಕಾರಣಿಗಳು ಒಂದು ವಿಭಾಗ ಇದರಲ್ಲಿ ಶಾಮೀಲಾಗಿರುವಂತ ಪರಿಸ್ಥಿತಿ ಕೂಡ ಇರಬಹುದು. ಯಾಕಂದ್ರೆ ಅದರ ಬಗ್ಗೆ ನನಗೆ ವಿವರ ಇಲ್ಲದ ಕಾರಣ ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಸಂಘಟಿತವಾದಂಥ ಹೋರಾಟ ನಾವು ಖಂಡಿತವಾಗಿಯೂ ಈ ವಿಚಾರವಾಗಿ ಮಾಡಬೇಕು. ತಲಪಾಡಿ ಟೋಲನ್ನು ಈ 2 ಓವರ್ ಬ್ರಿಡ್ಜ್ಗಳಾಗುವವರೆಗೆ ಖಂಡಿತವಾಗಿ ನಿಲ್ಲಿಸಿ, ತಲಪಾಡಿ ಟೋಲ್ ಗೇಟನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಜನತೆಗೆ ಬಿಟ್ಟು ಜನರ ಸಹಕಾರವನ್ನು ಬೇಡಿಕೊಳ್ತಾ ಇದ್ದೇವೆ. ಓಕೆ, ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇವೆ. ವಿರಾಮದ ಬಳಿಕ ಕಾರ್ಯಕ್ರಮದ ಕೊನೆಯ 10 ನಿಮಿಷಗಳ ಅವಧಿಯಲ್ಲಿ ಹಾಗಾದರೆ ಮುಂದಕ್ಕೆ ಏನು, ನಾಡ್ದು ಡಿಸೆಂಬರ್ ಅಂತ್ಯೊಳಗೆ ನಿಜಕ್ಕೂ ತೊಕ್ಕೊಟ್ಟು ಮತ್ತು ಜನವರಿ ಅಂತ್ಯೊಳಗೆ ಪಂಪ್ವೆಲ್ನ ಫ್ಲೈಓವರ್ಗಳು ಆಗತ್ತೆ ಎನ್ನುವಂಥ ಏನಾದರೂ ಒಂದು ಕನಸು ನಮ್ಮ ಊರಿನವರಿಗೆ, ನಮ್ಮ ಜಿಲ್ಲೆಯವರಿಗೆ ಇದೆಯಾ? ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದು ಹಾಗಾದರೆ ಅದಕ್ಕೆ ಮುಂದೆ ಏನು ಅಂತೇಳಿ. ಶ್ರೀಪತಿ ಅವರೇ, ನಿಮಗೆ ಹಾಗಾದರೆ ಶಾಮೀಲು ಅಂತ ನೀವು ಹೇಳಿದ್ರಿ, ಭ್ರಷ್ಟಾಚಾರದ ವಾಸನೆ ಬಡಿತಾ ಉಂಟು ಅಂತ ಅನಿಸಿಕೆನೇ ಅದರ ಅರ್ಥ? ಭ್ರಷ್ಟಾಚಾರ ಅಂತ ನಾನು ಹೇಳೋದಿಲ್ಲ. ಭ್ರಷ್ಟಾಚಾರ ಅಂತ ಹೇಳಲಿಕ್ಕೆ ಯಾವುದೇ ಸಾಕ್ಷಿ ನನ್ನ ಹತ್ರ ಇಲ್ಲ. ಆಯ್ತಾ? ಇಲ್ಲಿ ಆಗ್ತಾ ಇರುವಂಥದ್ದು ಆ ಕಂಪನಿಯ ಒಂದು ಲೋಪ, ಕಾರ್ಯಲೋಪ. ಅವರು ಯಾಕೆ ಡಿಲೇ ಮಾಡಿದ್ರು, ಅಲ್ಲಿ ಏನು ಟೆಕ್ನಿಕಲ್ ಸಮಸ್ಯೆ ಬಂತು, ಅದನ್ನೆಲ್ಲ ಅವರು ಜನತೆಯ ಮುಂದೆ ಸಂಸದರ ಮೂಲಕ ಇಳಿಸ್ಬೋದಿತ್ತು. ಹೌದು ಆಯ್ತಾ? ಆ ಕಾರ್ಯ ಆಗಿದ್ದಿದ್ರೆ ಇವತ್ತು ಈ ಪ್ರಶ್ನೆ ಬರ್ತಾನೆ ಇರಲಿಲ್ಲ. ಯಾಕೆ ಕೆಲಸ ಡಿಲೇ ಆಯಿತು, ಎಲ್ಲಿ ಮುಗಿಸ್ಬೇಕಿತ್ತು, ಹೇಗೆ ಮಾಡಬೇಕಿತ್ತು, ಇದು ಯಾವುದನ್ನು ಜನರಿಂದ ಎಲ್ಲವನ್ನ ಜನರಿಂದ ಮುಚ್ಚಿಟ್ರು. ಸಂಸದರಾದವರು ಏನು ಮಾಡಬೇಕಿತ್ತು ಅಂತ ಹೇಳಿದ್ರೆ, ಆ 4 ಜನರನ್ನು ಕೂತ್ಕೊಂಡು ಸಭೆ ಕರೆದು ಆಗಾಗ ಪರಿಶೀಲನೆ ಮಾಡಿ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಿದ್ರೆ, ಡೆಡ್ಲೈನ್ ಅಲ್ಲಿ ಯಾಕೆ ಬಂತು, ಯಾವಾಗ ಬಂತು? ಅದು ಕಳೆದ 2 ವರ್ಷದಿಂದ ಬಂತು. ಪ್ರಾಜೆಕ್ಟ್ 2013ಕ್ಕೆ ಮುಗಿಬೇಕಿತ್ತಲ್ಲ, 2013ಕ್ಕೆ ಪ್ರಾಜೆಕ್ಟ್ ಮುಗಿಬೇಕಿತ್ತಲ್ಲ. ಇವತ್ತು 2018, 5 ವರ್ಷ ಯಾಕೆ ಡಿಲೇ ಆಯಿತು? 1-2 ವರ್ಷ ಆದ್ರೆ ನಾವು ಪ್ರತಿಭಟನೆ ಮಾಡ್ತಾ ಇರಲಿಲ್ಲ, ನಾವು ಒಪ್ಕೊಳ್ತಿತ್ತು. ಇವತ್ತು ಆ ಸಂಸ್ಥೆಯ 2-3 ಜನ ಅಲ್ಲಿ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಪ್ರಾಜೆಕ್ಟಿಗೆ 3-4 ಜನ ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಯಾವುದೇ ಫ್ಲೈಓವರ್ ನೋಡಿ, ಕುಂದಾಪುರದಿಂದ ಮಂಗಳೂರುವರೆಗಿನ ಯಾವುದೇ ಫ್ಲೈಓವರ್ ನೋಡಿ, ರಸ್ತೆ ಕೆಲಸ ನೋಡಿ, ಅಲ್ಲಿ 3-4 ಜನ ಕೆಲಸ ಮಾಡ್ತಾ ಇರೋದು. ಒಂದು ಮನೆ ಕಟ್ಟಬೇಕಾದ್ರೆ 10-12 ಜನ ಕೆಲಸ ಮಾಡ್ತೇವೆ. ಹಾಗಾದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟಿಗೆ 3-4 ಜನ ಕೂತ್ಕೊಂಡು ಕೆಲಸ ಮಾಡಿದ್ರೆ ಹಾಗಾದ್ರೆ ಇವ್ರು ಯಾವ ರೀತಿ ಪರಿಶೀಲನೆ ಮಾಡ್ತಾ ಇದ್ದಾರೆ? ಈ ಸಂಸ್ಥೆಯನ್ನ, ಈ ನವಯುಗ ಸಂಸ್ಥೆಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ನಮ್ಮ ಈ ವ್ಯಾಪ್ತಿಯಲ್ಲಿ. ನಾನು ಬೇರೆ ಕಡೆ ನಾನು ಹೇಳುದಿಲ್ಲ, ಬೇರೆ ಕಡೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ವ್ಯಾಪ್ತಿಯಲ್ಲಿ ಕಪ್ಪು ಪಟ್ಟಿ ಸೇರಿಸಬೇಕು, ಪುನಃ ಟೆಂಡರ್ ಆಗಬೇಕು. ನಾಳೆಯಿಂದವೇ ಈ ಟೋಲ್ ಗೇಟ್ಗಳ ಎಲ್ಲಾ ಟೋಲ್ ಗೇಟ್ಗಳನ್ನು ಕ್ಲೋಸ್ ಮಾಡಿಸಬೇಕು. ಹಾಗಾದ್ರೆ ಮಧ್ಯದಲ್ಲಿ ಕೆಲಸ ಆಗ್ತಾ ಇರುವಾಗ ಸಂಸದರು ಕಳೆದ ಬಾರಿ ಹೇಳಿದ ಪ್ರಕಾರ ಬ್ಲಾಕ್ ಲಿಸ್ಟ್ಗೆ ನಾವು ಸೇರಿಸಿದ್ರೆ ಅವರು ಕೋರ್ಟಿಗೆ ಹೋದ್ರೆ ಪುನಃ ಅದು ಕೆಲಸ ಡಿಲೇ ಆಗ್ತದೆ ವಿನಃ ಅವರಿಗೆ ಅಲ್ಲೇ ಏನೋ ಒಂದು ಪರ್ಸುವೇಟ್ ಮಾಡಿ ಆದಷ್ಟು ಬೇಗ ಮುಗಿಸೋದು ಒಳ್ಳೆಯದು. ಅಥವಾ ನಿಮ್ಮ ಪ್ರಕಾರ ಈ ಹಂತದಲ್ಲಿ ಬ್ಲ್ಯಾಕ್ ಲಿಸ್ಟ್ ಮಾಡುವಂಥದ್ದು ಪ್ರಕ್ರಿಯೆ ಪುನಃ ಒಂದು 3-4 ವರ್ಷ ಆಗೋಕ್ಕಿಂತ ಅಫ್ಕೋರ್ಸ್ ಡಿಸೆಂಬರ್ಗೆ ಮುಗಿಸಿ ಬಿಡಿ ಅಂತ ಹೇಳೋದು ಒಳ್ಳೆಯದ ನಿಮ್ಮ ಪ್ರಕಾರ? ನೋಡಿ, ಎಲೆಗೆ ಮುಳ್ಳು ಬಿದ್ರು, ಮುಳ್ಳಿಗೆ ಎಲೆ ಬಿದ್ರು ಸಮಸ್ಯೆ ಎಲೆಗೆ ಅಲ್ವಾ? ಇವರು ಏನು ಮಾಡಿದ್ರು ಜನರಿಗೆ ಇದು ಸಮಸ್ಯೆ. ಯಾವ ರೀತಿ ಮಾಡಿದ್ರು ಜನರಿಗೆ ಸಮಸ್ಯೆ. ನೋಡಿ, ಗಡು 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 ಅಂತ ಹೇಳ್ತಾರೆ MP ಅವರು. 5 ವರ್ಷಗಳಲ್ಲಿ ಅವರ ಗಡು ಇರಲಿಲ್ಲ. ಚುನಾವಣೆ ಬರುವಾಗ ಅವರಿಗೆ ಡೆಡ್ಲೈನ್ ಬರ್ತದೆ, ಆಗ ಮಾತ್ರ ನಮ್ಮ ನೆನಪಾಗುತ್ತಾ? ನಾನು ಕೇಳುವಂಥದ್ದು, ಯಾವುದೇ ಡೆಡ್ಲೈನ್ ಕೊಡಬೇಡಿ ಸಂಸದರೇ, ಅವರನ್ನು ಕರೆಯಿರಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದೆ, ಅವರು ಕೊಟ್ಟಂಥ ಆ ಒಂದು ಕಂಪ್ಲೀಷನ್ ಸರ್ಟಿಫಿಕೇಟ್ ಇದೆ, ಅದನ್ನು ವಿದ್ಯಾರ್ಥಿ ಮಾಡಿ.
ಮಾಡಿ ಈ ಎರಡು ಇದು ಕಾಮಗಾರಿ ಏನಿದೆ ಅದು ಪೂರ್ಣಗೊಂಡ ಬಳಿಕ ಟೋಲ್ ಓಪನ್ ಮಾಡಿ ಅಷ್ಟೇ. ನಿಮ್ಮ ಪ್ರಕಾರ ಯಾವಾಗ ಆಗ್ಬೋದು ಪೂರ್ಣ? ಅದೇ ನೋಡಿ, ಇದು ತಾಂತ್ರಿಕ, ಇವರು ಹೇಳಿದಾಗೆ ಮಳೆಗಾಲ, ಈ ಮಳೆಗಾಲದಲ್ಲಿ ಹೇಗೆ ಪೂರ್ತಿ ಮಾಡ್ತಾರೆ? ಕೆಲವೊಂದವರಿಗೆ ತಾಂತ್ರಿಕ ನೋಡಿ, ಅವರಿಗೆ ಕಾನೂನಿನ ಶ್ರೀರಕ್ಷೆ ಉಂಟು ಕೆಲವು ಕಡೆ, ಅವರು ಕೆಲವೊಂದು ಲೂಪ್ ಪಾಯಿಂಟ್ ಇಟ್ಕೊಂಡು ಅವ್ರು ಆಡ್ತಾರೆ. ಅವರು ನವಯುಗ ಕಂಪನಿಯವರಿಗೆ ಪೂರ್ಣವಾದ ರಕ್ಷಣೆ ಉಂಟು, ಆ ಕಾನೂನು ಪ್ರಕಾರ ಎಲ್ಲಾ ಲೂಪ್ಗಳನ್ನು ಹಿಡಿದುಕೊಂಡು ಅವರದನ್ನು ಕರೆಕ್ಟ್ ಮಾಡಿಕೊಂಡು ಈ ಕಾಮಗಾರಿ ಫೀಲ್ಡ್ ಇರುವಂತದ್ದು. ಆಗಿರುವಾಗ ಅವರಿಗೆ ಈಗ ನಮ್ಮ ಭಾಗದಿಂದ ಒಂದೇ ಇರುವಂತದ್ದು ಬೇಡಿಕೆ, ಯಾವುದೇ ರಾಜಕೀಯ ಇದು ನೋಡಬೇಡಿ, ಓಪನ್ ಆಗಿ ಹೇಳ್ತೇನೆ, ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೊಟ್ಟಂತಹ ಆ ಒಂದು ಅನುಮತಿ ಏನಿದೆ ಟೋಲ್ ಸ್ವೀಕಾರಕ್ಕೆ ತಾತ್ಕಾಲಿಕವಾಗಿ ಅದಕ್ಕೆ ತಡೆ ಕೊಡ್ಲಿ. ಆ ಬಳಿಕ ಕಾಮಗಾರಿ ಪೂರ್ತಿಯಾದ ಎರಡು ಕಡೆ ಅವರಿಗೆ ಈಗ ಒಂದ್ ಸೈಡ್ ಮಾಡಿದ್ರೆ ನೀವು ಹೇಳುದು ಈಗ ಅಂತ ಹೇಳುದಲ್ಲ, ನಮ್ಮ ಅವರು ಹೇಳಿಕೆ ಕೊಟ್ಟದ್ದು K19 ಮಾತ್ರ, ಅದು ತಪ್ಪು ಅಂತ ಹೇಳ್ತೀನಿ. ಮಾನ್ಯ ಸಂಸದರ ಬೇಡಿಕೆ ಇರುವಂತದ್ದು K19 ಮಾತ್ರ ಅಲ್ಲ, ಟೋಟಲಿ ಆ ಟೋಲ್ ಅನ್ನು ತಾತ್ಕಾಲಿಕ ನಿಲ್ಲಿಸಿ, ಕಾಮಗಾರಿ ಪೂರ್ತಿ ಅಲ್ಲಿ ತನಕ ನಿಲ್ಲಿಸಿ, ಏನಾಗುದಿಲ್ಲ. ಸ್ಟಿಲ್ ನೀವು ಹೋರಾಟ ಮಾಡಲೇಬೇಕು ಅಂತ ಅನಿಸ್ತಾ ಉಂಟಾ? ಪ್ರಬಲ ಹೋರಾಟ ಅಂತ ಹೇಳಿದ್ರಿ, ಅದು ಬಿಟ್ಟು ಅದೇ ಅಗತ್ಯ ಅಂತ ಈಗ ಅನಿಸ್ತಾ ಉಂಟು ನಿಮ್ಗೆ ಈಗ ಸಹ? ಅಲ್ಲ, ಖಂಡಿತವಾಗಿಯೂ ಸಂಘಟಿತವಾದಂತಹ ಒಂದು ಹೋರಾಟ ಅಲ್ಲಿ ಅನಿವಾರ್ಯ ಅಂತ ನಮ್ಗೆ ಅನಿಸ್ತಾ ಇದೆ. ಯಾರ ವಿರುದ್ಧ ಹೋರಾಟ? ಪ್ರಾಧಿಕಾರದ ವಿರುದ್ಧವೇ, ನವಯುಗ ಕಂಪನಿಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಕಪ್ಪು ಪಟ್ಟಿ ನಾವು ಜನರು, ನಾಡಿನ ಜನತೆ ಹೋರಾಟ ಕೇಳಬೇಕು. ಹೋರಾಟ ಮಾಡದಿದ್ರೆ ಖಂಡಿತವಾಗಿಯೂ ಯಾವುದೇ ಕಾಮಗಾರಿ ಪೂರ್ತಿ 8 ವರ್ಷ ಅಲ್ಲ, ಇನ್ನು 16 ವರ್ಷ ಆದ್ರೂ ಪೂರ್ತಿ ಆಗುದಿಲ್ಲ. ನಾನೊಂದು ಕಠೋರವಾದ ಶಬ್ದ ಹೇಳ್ತೇನೆ, ದಯವಿಟ್ಟು ತಿಳ್ಕೊಳ್ಳಿ. ಕಠೋರವಾದ ಶಬ್ದ ಹೇಳ್ತಾ ಇದ್ದೇನೆ. ಅಧಿಕಾರಿಗಳಿರ್ಬೋದು, ಸಂಸದರಿರ್ಬೋದು, ಮತ್ತೊಬ್ರು ಇರ್ಬೋದು, ಹೊಟ್ಟೆಗೆ ತಿಂತ ಇರೋದು ಅನ್ನ ಹೌದಾದ್ರೆ ನಮ್ಮ ಈ 3-4 ದಿವಸದಿಂದ ನಡೀತಾ ಇರುವಂಥ ಚರ್ಚೆ ಏನಿದೆ, ಈ ದಿನಕ್ಕೆ ಸಾಯ್ತಾ ಇರುವಂಥ ಈ ಜನರನ್ನ ನೋವು ಏನಿದೆ, ಇದನ್ನ ನೋಡಿದ್ರೆ ಸಾಕು, ನಿಮ್ಗೆ ಯಾವ ಹೋರಾಟದ ಅಗತ್ಯ ಇಲ್ಲ. ಇದನ್ನ ನೋಡಿದ್ರೆ ಸಾಕು, ಅವ್ರಿಗೆ ಬುದ್ಧಿ ಬರ್ತದೆ. ಹೊಟ್ಟೆಗೆ ತಿನ್ನೋದು ಅನ್ನ ಹೌದಂತೇಳಿ ಆದ್ರೆ ಅವ್ರಿಗೆ ಇದು ತಿಳುವಳಿಕೆ ಆಗ್ತದೆ. ಅವ್ರು ಅದನ್ನ ಬಿಟ್ಟು ಬೇರೆ ತಿನ್ನೋದಾದ್ರೆ ಅವ್ರಿಗೆ ಅರ್ಥ ಆಗ್ಲಿಕ್ಕಿಲ್ಲ. ನಿಮ್ಮ ಯಾವ ಪ್ರತಿಭಟನೆಯೂ ನಾಟಲಿಕ್ಕಿಲ್ಲ. ನಮಗೆ ಅಸಂಘಟಿತವಾಗಿ ಅದು ಕಾಣಲಿಲ್ಲ, ಇನ್ನು ಕೂಡ ಸಂಘಟಿತವಾಗಿ ಮಾಡು, ಖಂಡಿತ ಮಾಡು. ಯಾವ ರೀತಿಯ ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ. ಒಂದೇ ಬೇಡಿಕೆ, ಮುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಬೇಡ. ನನ್ನ ಹೇಳಿಕೆ ಬೇಡಿಕೆ ಒಂದೇ, ಅಲ್ಲಿ ತತ್ಕಾಲಕ್ಕೆ ಟೋಲ್ ಸ್ವೀಕಾರ ನಿಲ್ಲಿಸಿ. ಕೇವಲ K19 ಹಿಡ್ಕೊಂಡು ಮಾತ್ರ ಹೇಳಿಕೆ ಕೊಡುವುದು ತಪ್ಪು. ಅದೊಬ್ಬ ಸಂಸದರು ಹೇಳುವ ಹೇಳಿಕೆ ಅಲ್ಲ. ಒಬ್ಬರು ಸಂಸದರು ಕೊಡಬೇಕಾದ್ದು ತತ್ಕಾಲಕ್ಕೆ ಕಾಮಗಾರಿ ಪೂರ್ತಿಯಾಗುವ ತನಕ ಯಾವುದೇ ಟೋಲ್ ಸ್ವೀಕಾರ ಬೇಡ. ಅಲ್ಲಿ ನಿರಂತರವಾಗಿ ಪ್ರಯಾಣಿಕರ ಮೇಲೆ ದಬ್ಬಾಳಿಕೆ ಆಗ್ತದೆ. ಸುರಕ್ಷವಾದ ಪ್ರಯಾಣಿಕೋಸ್ಕರ ಟೋಲ್ ಕಟ್ತಾರೆ, ಅಲ್ಲಿ ಪ್ರಯಾಣಿಕರಿಗೆ ಸುರಕ್ಷತೆ ಇಲ್ಲ, ಅಲ್ಲಿ ಪ್ರಯಾಣಿಕರ ಮೇಲೆ ಹಲ್ಲೆ ಆಗ್ತದೆ, ಅಲ್ಲಿ ಆಂಬ್ಯುಲೆನ್ಸ್ಗಳಿಗೆ ಪ್ರವೇಶಾತಿ ಕೊಡ್ತಾ ಇಲ್ಲ, ಆಂಬ್ಯುಲೆನ್ಸ್ಗೆ ತಡೆಗೋಡೆ ಹಾಕ್ತಾರೆ, ಅಲ್ಲಿ ಬಸ್ಸುಗಳನ್ನು ಒಂದು ಬೇರೆ ರೂಟಿನಲ್ಲಿ ಕಳಿಸ್ತಾ ಇಲ್ಲ, ಬಸ್ಸುಗಳನ್ನು ಇದೇ ಲೈನ್ ನಲ್ಲಿ ಕಳಿಸ್ತಾರೆ. ಸಾವಿರಾರು ನಿತ್ಯ ಪ್ರಯಾಣಿಕರು ಸಮಸ್ಯೆಗೊಳಗಾಗ್ತಾ ಇದ್ದಾರೆ. ಈ ಸಮಸ್ಯೆಗಳೆಲ್ಲ ತಿಳಿದಿದೆ. ಇದನ್ನು ನಾವು ಹೋರಾಟದ ಮೂಲಕ ಹೇಳ್ಬೇಕಾದ ಅಗತ್ಯ ಇಲ್ಲ. ದಿನನಿತ್ಯ ಮಾಧ್ಯಮಗಳಲ್ಲಿ ಬರ್ತದೆ, ಚರ್ಚೆಗಳು ಬರ್ತದೆ, ಪತ್ರಿಕೆಗಳು ಬರ್ತದೆ. ಇದೆಲ್ಲ ತಿಳಿದು ಕೂಡ ಕೇವಲ ಒಂದು ಮಾಧ್ಯಮದ ಹೇಳಿಕೆ ಕೊಟ್ಟು ಗಡು ಕೊಡುದು, ಗರಂ ಕೊಡುದು, ಹೆದರಿಕೆ ಮಾಡುದು. ಇಷ್ಟು ನೀವು ಹೋರಾಟ ಮಾಡಿದ್ರಿ ಸಂಘಟಿತವಾಗಿ ಅಂತ ಹೇಳಿದ್ರಿ, ಯಾರ ವಿರುದ್ಧ ಅಂತ ನಿಮ್ಗೆ? ನಾವು ಅಲ್ಲಿ ಬೇಡಿಕೆ ಇಟ್ಟು ಹೋರಾಟ ಮಾಡಿದ್ದೇವೆ, ವ್ಯವಸ್ಥೆಯ ವಿರುದ್ಧ ಹೋರಾಟ ನಮ್ಮದು. ನಾವು ವಿರುದ್ಧ ಹೋರಾಟ ಮಾಡಿದ್ದೇವೆ. ನಮ್ಮ ಬೇಡಿಕೆ ಇತ್ತು ಸ್ಥಳೀಯರಿಗೆ ವಿನಾಯಿತಿ ಕೊಡಿ ಅಂತ. ನಮ್ಮ ಹೋರಾಟ ಅಲ್ಲಿ ಎಲ್ಲವೂ 100% ಪ್ರತಿಫಲ ಕಂಡಿದೆ ಅಂತ ಹೇಳಿ ಅಲ್ಲ, ಆದ್ರೆ ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ತಾತ್ಕಾಲಿಕ ನಾವು ಅದು ಹೋರಾಟದಲ್ಲಿ ವಿಜಯ ಸಾಧಿಸಿದ್ದೇವೆ. ನಮ್ಮ ಹೋರಾಟ ಅಲ್ಲಿ ನಾವು ನಿಲ್ಲಿಸಲಿಲ್ಲ, ನಿರಂತರವಾಗಿ ಹೋರಾಟ ಆಗ್ತಾ ಇದೆ. ಅಲ್ಲಿ ರಾಜ್ಯಕ್ಕೆ ನಾವು ನೋಡ್ಲಿಲ್ಲ. ಒರ್ಕಾಡಿ ಗ್ರಾಮ, ನಮ್ಮ ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಕರ್ನಾಟಕ ಗಡಿ ರಕ್ಷಣಾ ವೇದಿಕೆಯವರು, ಅಲ್ಲಿ ನಮ್ಮ ರಾಜಕೀಯ ಮುಖಂಡರು, ಈಚೆ ಭಾಗದಲ್ಲಿರುವ ರಾಜಕೀಯ ಮುಖಂಡರು, ಸಂಘಟನೆಗಳು, ಯುವ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಹೋರಾಟ ಮಾಡಿದ್ದೇವೆ. ಯಾವುದೇ ರೀತಿಯ ಹಿನ್ನಡೆ ನಮ್ಮಲ್ಲಿ ಇನ್ನೂ ಕಂಡು ಬರಲಿಲ್ಲ. ಮುಂದೆ ಕೂಡ ನಾವು ಹೋರಾಟ ಮಾಡ್ತೇವೆ. ನಮ್ಮ ಬೇಡಿಕೆ ಇಷ್ಟೇ, ಸಂಸದರಿದ್ದಾರೆ, ಅವರು ಮೀಟಿಂಗ್ ಕರೆಯಲಿ, ಅಧಿಕಾರಿಗಳಿಗೆ ನಿರ್ದೇಶ ಕೊಡ್ಲಿ, ಕಾಮಗಾರಿ ಪೂರ್ತಿಯಾದ ಬಳಿಕ ಟೋಲ್ ಸ್ವೀಕಾರ ಮಾಡಲಿ, ಅಷ್ಟೇ. ಆದರ್ಶ, ಹಾಗಾದ್ರೆ ನಿಮ್ಮ ಕಡೆಯಿಂದ ಸಂಸದರಿಗೆ ಒಂದು ಮನವಿ ಕೊಡುವಂತ ಪ್ರಕ್ರಿಯೆ ಆದ್ರೆ ಒಳ್ಳೇದು ಅಂತ? ಖಂಡಿತ. 2 ದಿವಸ ಮುಂಚೆ ಕೂಡ ಸಂಸದರನ್ನು ಭೇಟಿಯಾಗಿದ್ದೇವೆ. ಅವರು ಹೇಳಿದ್ರು 5 ಕಿಲೋಮೀಟರ್ ವ್ಯಾಪ್ತಿ, ಕೇರಳ ಭಾಗಕ್ಕೆ 5 ಕಿಲೋಮೀಟರ್ ವ್ಯಾಪ್ತಿಗೆ ನಾವು ಈಗಾಗಲೇ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ನಾವು ಈ ಬೇಡಿಕೆಯನ್ನು ಇನ್ನೂ ವಿಸ್ತಾರ ಮಾಡಬೇಕು. ಹರ್ಷದ್ ಹೊರ್ಕಡೆ ಅವರು ಹೇಳಿದ್ರು ಈಗ KL14 ಪೂರ್ತಿ ಕೊಡ್ಬೇಕಂತ. ಇಂಥ ಬೇಡಿಕೆಯನ್ನು ನಾವು ಹೇಳಿದಾಗ ಅವರು ಹೇಳಿದ್ರು ಅದು ಕೂಡ ನಾವು ಪರಿಶೀಲಿಸ್ತೇವೆ. ನಾವು ಅದಕ್ಕೆ ಹೇಳಿದ್ವಿ, ಪೂರ್ತಿ KL14 ಕಾಸರಗೋಡು ಜಿಲ್ಲೆಗೆ ಪೂರ್ತಿಯಾಗಿ ಕೊಡ್ಲಿಕ್ಕೆ ಆಗುವುದಿಲ್ಲದಿದ್ರು ಸಾಧಾರಣ ಮಂಜೇಶ್ವರ ವ್ಯಾಪ್ತಿಗೆ ಬರುವಂತ ಕುಂಬಳೆಯವರೆಗೆ, ಕುಂಬಳೆ ಆ ಭಾಗಕ್ಕೆ ಬರುವಂತ 8 ಪಂಚಾಯತ್ಗಳಿವೆ. ಈ ಪಂಚಾಯತ್ಗಳಿಗಾದರೂ ವಿನಾಯಿತಿಯನ್ನು ಕೊಟ್ಟು ಆ ಟೋಲ್ ಅನ್ನು ಸ್ವೀಕರಿಸಿದಂತೆ ನೋಡಿಕೊಳ್ಬೇಕು ಮನವಿಯನ್ನು ಮಾಡಿದ್ದೇವೆ, ಮುಖತ ಕಂಡಿದ್ದೇವೆ.
ಆದರ್ಶ ಅವರೇ, ನಮ್ದು ಬೇಡಿಕೆ ಅಂತ ಗೊತ್ತಾ, ನಾವು K19 ನಂಬರ್ ಇಟ್ಕೊಂಡು ಆಟ ಆಡುದು ಬೇಡ. ನಮ್ಮ ಬೇಡಿಕೆ ಕಾಮಗಾರಿ KL14 ಮಾತ್ರ ಅಲ್ಲ, ಪೂರ್ತಿಯಾಗಿ ಬಂದ್ ಮಾಡ್ಲಿ, ತೆಗೆಯುವುದೇ ಬೇಡ, ಪೂರ್ತಿಯಾಗಿ ಬಂದ್ ಮಾಡ್ಲಿ. ಕಾಮಗಾರಿ ಆದ ನಂತರ ಟೋಲ್ ಎಲ್ಲ ಏನ್ ಬೇಕಂತ ನಾವು ಕಾರ್ಯಕ್ರಮ ಅಂತಿಮ ಹಂತಕ್ಕೆ ಬರ್ತಿದ್ದೆ. 3 ಜನ ಗಣ್ಯರು ಕೊನೆಯದಾಗಿ ಅಂತಿಮವಾಗಿ ಏನ್ ಹೇಳ್ತಾರೆ? ಶ್ರೀಪತಿ ಮೊದಲಿಗೆ ಏನ್ ಹೇಳ್ತಾರೆ? ಏನಿಲ್ಲ, ಈಗ ಮುಖ್ಯವಾಗಿ ಈಗ ಅಂತಿಮವಾಗಿ ನಾವು ಹೇಳೋದಂತ ಹೇಳಿದರೆ, ಇವರು ಕೂತ್ಕೊಂಡು ಮಾತಾಡಲಿ. ಹಾಗೆ ಈ ಎಲ್ಲ ಕುಂದಾಪುರದಿಂದ ತಲಪಾಡಿವರೆಗಿನ 115 ಕಿಲೋಮೀಟರಿನ ಈ ಹೈವೇ ಏನಿದೆ, 100ಕ್ಕೆ 100 ಪೂರ್ತಿಯಾದ ನಂತರ ಅವರು ಹೇಳಿದ ಟೋಲನ್ನು, ನ್ಯಾಯಯುತವಾದ ಟೋಲನ್ನು ಏನು ಅದಕ್ಕೆ ಪ್ರೊಸೀಜರ್ ಪ್ರಕಾರ ಏನು ಫಿಕ್ಸ್ ಮಾಡ್ತಾರೆ ಆ ಟೋಲನ್ನು ಕಟ್ಟಲಿಕ್ಕೆ ನಾವು ಬದ್ಧರಿದ್ದೇವೆ. ಈ ಅರ್ಧಂಬರ್ಧ ಅಪಾಯಕಾರಿ ರಸ್ತೆಯಲ್ಲಿ ನಾವು ಹೋಗ್ತಾ ಟೋಲ್ ಕಟ್ಟಿದರೆ ನಮ್ಮಷ್ಟು ಮೂರ್ಖರು ಮತ್ತೆ ಯಾರೂ ಇಲ್ಲ ಸ್ವಾಮಿ. ಈಗಿಂದ ಈಗ 4 ಟೋಲನ್ನು ಟೋಲ್ ಅಂತ ಹೇಳಿದರೂ ತಪ್ಪಾಗ್ತದೆ. ಸರ್ಕಾರಿ ಪ್ರಾಯೋಜಿತ ಹಗಲು ದರೋಡೆ ಕೇಂದ್ರಗಳನ್ನು ಈಗಿಂದ ಈಗಲೇ ಮುಚ್ಚಬೇಕು. ಖಂಡಿತವಾಗಿ ಇವರ ಹೇಳಿಕೆ ಏನಿದೆ ಅದಕ್ಕೆ ನಾನು ಸಹಮತವನ್ನು ವ್ಯಕ್ತಪಡಿಸ್ತೇನೆ. ಯಾವ ಕಾರಣಕ್ಕೂ ಆ ಟೋಲ್ ಅನ್ನು ಸ್ವೀಕಾರ ಮಾಡಬಾರ್ದು. ಅನ್ಯಾಯವಾಗಿ ಅಲ್ಲಿ ಹಗಲು ದರೋಡೆ ನಡೀತಾ ಇದೆ. ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯವನ್ನು ನೀಡದೆ ದರೋಡೆ ಮಾಡುವಂತ ಈ ಪ್ರಕ್ರಿಯೆ ಸರಿಯಲ್ಲ. ಜಿಲ್ಲಾಡಳಿತದ ಕೈ ಕೆಳಗೆ ಈ ದರೋಡೆ ನಡೀತಾ ಇದೆ. ನಾನು ಹೇಳ್ತಾ ಇದ್ದೇನೆ, ಜಿಲ್ಲಾಡಳಿತದ ಕೈ ಕೆಳಗೆ ಅವರ ಪೂರ್ಣವಾದ ಅನುಮತಿಯೊಂದಿಗೆ, ಅಧಿಕಾರಿಗಳ ಬೆಂಬಲದೊಂದಿಗೆ, ಜನಪ್ರತಿನಿಧಿಗಳ ಮೌನ ಸಮ್ಮತಿಯೊಂದಿಗೆ ಈ ಒಂದು ದರೋಡೆ ನಡೀತಾ ಇದೆ. ಇದು ನಿಲ್ಲಬೇಕು, ಕಾಮಗಾರಿ ಪೂರ್ತಿಯಾಗಲಿ, ಆ ಬಳಿಕ ನಾವು ಚರ್ಚೆ ಮಾಡೋಣ ಟೋಲ್ನ ಬಗ್ಗೆ. ಈಗ ಟೋಲ್ ಯಾವ ಕಾರಣಕ್ಕೂ ಆ ಟೋಲನ್ನು ನಿಲ್ಲಿಸಬೇಕು ಎಂಬುದು ನಮ್ಮ ಬೇಡಿಕೆ. ಜಿಲ್ಲಾಧಿಕಾರಿಯು ನೇರವಾಗಿ ಇದರ ಬಗ್ಗೆ ಪರಿಶೀಲನೆಯನ್ನು ಮಾಡಿ ನಾಡಿನ ಜನತೆಗೆ ಪತ್ರಿಕೆಯ ಮೂಲಕ ಅಥವಾ ವಾರ್ತಾ ಮಾಧ್ಯಮದ ಮೂಲಕ ಎಷ್ಟು ಕೆಲಸ ಆಗಿದೆ, ಈಗ 80% ಹೇಳ್ತೀವಿ, 100% ಹೇಳ್ತೀವಿ, ಏನೆಲ್ಲ ಕಾಮಗಾರಿ ಆಗಿದೆ, ಯಾವ ಪ್ರಾಜೆಕ್ಟ್ ಮೂಲಕ ನಾವು ಮಾಡಿದ್ದೇವೆ, ಅದರ ಪೂರ್ತಿ ವಿವರವನ್ನು ಜನತೆಗೆ ತಿಳಿಸಬೇಕು. ಅಲ್ಲಿಯವರೆಗೆ ಈ 2 ಬ್ರಿಡ್ಜ್, ಪಂಪವೆಲ್ ಮತ್ತು ತೊಕ್ಕೋಟಿನ ಓವರ್ ಬ್ರಿಡ್ಜಿನ ಕಾಮಗಾರಿ ಆಗುವವರೆಗೆ ತಲಪಾಡಿ ಟೋಲನ್ನು ಬಂದ್ ಮಾಡಿಸಬೇಕು. ಅಲ್ಲಿನ 2 ಭಾಗದ ಜನತೆಗೆ, ಕೇರಳ ಆಗಿರ್ಬೋದು, ಕರ್ನಾಟಕದ ಗಡಿನಾಡಿನ ಭಾಗದ ಜನತೆಗೆ ಉಚಿತವಾಗಿ ಪ್ರವೇಶವನ್ನು ನೀಡುವುದರ ಮೂಲಕ ನಾಡಿಗೆ ಹೊರವಾಗಬೇಕಾದಂಥ ರಸ್ತೆ ಇನ್ನೂ ಅಭಿವೃದ್ಧಿಯಾಗಿ ನಂತರ ಬೇಕಾದರೆ ಟೋಲ್ ಸ್ವೀಕರಿಸುವಂಥ ಕಾರ್ಯ ಮುಂದುವರಿಯುತ್ತೆ. ಎಸ್, ಸಾಮಾನ್ಯವಾಗಿ ಜನ ಒಳ್ಳೆಯ ಸೌಲಭ್ಯ ಸಿಗತ್ತೆ ಅಂತಾದರೆ ಒಂದಿಷ್ಟು ಹಣ ಕೊಡ್ಲಿಕ್ಕೆ ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ. ಅದೇ ಉದ್ದೇಶದ ಮೇಲೆ ಟೋಲ್ ಅನ್ನುವಂಥ ವ್ಯವಸ್ಥೆ ಜಾರಿಗೆ ಬಂದದ್ದು. ಒಳ್ಳೆಯ ರಸ್ತೆ ಕೊಡ್ತೇವೆ, ಅದಕ್ಕೆ ಪ್ರತಿಯಾಗಿ ಒಂದಿಷ್ಟು ನೀವು ನಮಗೆ ಸಹಾಯ ಮಾಡಿ ಎನ್ನುವಂಥ ಒಂದು ಪರೋಕ್ಷವಾಗಿರುವಂಥ ಒಂದು ರಿಕ್ವೆಸ್ಟ್ ಸರ್ಕಾರದಿಂದ ಬರ್ತಿತ್ತು. ಅದು ಈಗ ಕೂಡ ಜಾರಿಯಲ್ಲಿದೆ. ಅದು ಪ್ರಶ್ನೆ ಇರೋದು, ಈಗ ಹಣ ಕಲೆಕ್ಟ್ ಆಗ್ತಾ ಉಂಟು, ಆದರೆ ಸೌಲಭ್ಯ ಸಿಗ್ತಾ ಇಲ್ಲ ಎನ್ನುವುದು. ಅದನ್ನು ನೋಡಬೇಕಾಗಿರೋರು ಯಾರೇ ಇದ್ರೂ ಕೂಡ ಅದನ್ನು ಆದಷ್ಟು ಬೇಗ ನೋಡಲಿ. ತೊಕ್ಕೊಟ್ಟು ಪಂಪವೆಲ್ನ ಓವರ್ ಬ್ರಿಡ್ಜ್ಗಳು ಮತ್ತು ಆ ರಸ್ತೆಯ ಏನು ತಲಪಾಡಿಯಿಂದ ಏನು ರಸ್ತೆ ಇದೆ ಅದು ಆದಷ್ಟು ಬೇಗ ಕಾಮಗಾರಿ ಮುಗಿಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮನಿಗೆ ಚರ್ಚೆ ಮಾಡಿರುವಂಥ ಶ್ರೀಪತಿ ಆಚಾರ್ಯ ಅವರಿಗೆ, ಹರ್ಷದ್ ವರ್ಕಾಡಿ ಅವರಿಗೆ ಮತ್ತು ಆದರ್ಶ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಜನಧ್ವನಿ. ನಾಳೆ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.